ಜೀವಕ್ಕೆ ದಿಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾರೋ ಮನವೇ ವಿಸ್ಮಯ. ನೀ ಎಲ್ಲೆಣ್ಣೆ ಬೋಡೆ ಎಳ್ಳೆಣ್ಣೆ ಬೋಡೆ ತೂಲೆ ಎಳ್ಳೆಣ್ಣೆ ಬೋಡೆ ತೂಲೆ ಅದು ತುಲೆಗೆ ಡಬ್ಬೆ ಡುಂಡ ಅಂತ ಡಬ್ಬೆ ಡುಂಡ ತುಲೆಗೆ ಚೂರು അങ്ങനെ ಬರ್ಚತೆ ಬೇಡ ಅಲ್ವಾ ಬಾಳಲ್ಲಿ ನೀ ಬರೆದೆ. ನಾಗರಾಜ್ ಮೈಸೂರು ಅವ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನಾಗರಾಜ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಹಾಯ್ ನಾಗರಾಜ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ಎಂತ ತಿಂದ್ರಿ, ಎಂತ ಕುಡಿದ್ರಿ, ಏನು ಸ್ಪೆಷಲ್ ಬೆಳಿಗ್ಗೆ ಬೆಳಿಗ್ಗೆ? ಹಾಂ ಓಕೆ ಓಕೆ, ಅವೇ ಅನ್ಬೇಕತ್ತು. ಎಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಸಪೋರ್ಟಿಂಗಲ್ಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾಗರಾಜ್ ಅವರೇ, ನೀವು ಲೈವ್ ಮಾಡ್ತೀರಾ? ಲೈವ್ ಮಾಡೋದಾದರೆ ಹೇಳಿ, ಎಷ್ಟು ಟೈಮಿಂಗ್ಸ್ ಹೇಳಿ. ಲೈವ್ ಇಲ್ಲ, ಚಾನಲ್ ಇದೆ ಅಂತ ಹೇಳ್ತಾರೆ. ಹೌದಾ, ಓಕೆ ಓಕೆ, ಥ್ಯಾಂಕ್ ಯು. ನಾಷ್ಟ ಮಾಡ್ದ ಅಂತ ಕೇಳ್ತಾರೆ. ನಾಷ್ಟ ಆಗಿದೆ ನಾಗರಾಜ್ ಅವರೇ, ನಾಷ್ಟ ಆಗಿದೆ. ನಮ್ಗೆ ಇವತ್ತು ಬ್ರೆಡ್ ಆಮ್ಲೆಟ್. ನೀವೇನು ತಿಂದ್ರಿ? ನಿಮಗೆ ಎಂತ ಸ್ಪೆಷಲ್ ಇವತ್ತು ಬೆಳಿಗ್ಗೆ?
ನಿಶಾಲ್ ಪಟೇಲ್ ಅವರು ಬಂದು ಹಾಯ್ ಬೇಟ ಗುಡ್ ಮಾರ್ನಿಂಗ್ ನಿಶಾಲ್ ಪಟೇಲ್ ಜಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್. ಮಾರುತಿ ಎಫ್ ಹರಿಜಾನ್ ಹಲೋ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಾರುತಿ ಜಿ ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಮೈಸೂರು ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾರುತಿ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ಮಾರುತಿ ಜಿ. ಮಾರುತಿ ನಿಮಗೆ ಕನ್ನಡ ಬರ್ತದಾ? ಲೈಕ್ ಕೊಡಿ, ಲೈವ್ಗೆ ಬಂದವರು ಲೈಕ್ ಕೊಡಿ ಪ್ಲೀಸ್, ಲೈಕ್ ಕರ್ ದೀಜಿಯೇ. ಓ ಕನ್ನಡ ಬರ್ತದೆ, ಓಕೆ ಓಕೆ ಮಾರುತಿ. ಚಾನಲ್ ಉಂಟಾ ಮಾರುತಿ? ಮಾರುತಿ ಅವರೇ ಚಾನಲ್ ಉಂಟಾ? ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ ಉಂಟಾ? ಓಕೆ ಓಕೆ. ಬ್ಲೂ ಬೇಕಾದರೆ ಕೇಳಿ ಆಯಿತಾ? ನಿಶಾಲ್ ಬಾಯ್ ಬೇಟ ನಾಗರಾಜ್ ಮೈಸೂರು ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತ ಹೇಳ್ತಿದ್ದೆ ನೋಡಿ. ನಾಗರಾಜ್ ಅವರೇ ನಿಶಾಲ್ ಪಾಟೀಲ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಅವರಿಗೆ ಒಂದು ರಿಟರ್ನ್ ಮಾಡಿಬಿಡಿ ಆಯಿತಾ? ನಾಗರಾಜ್ ಅವರೇ ಇದ್ದೀರಾ? ಇದ್ದರೆ ನಿಶಾಲ್ ಪಾಟೀಲ್ ಅವರಿಗೆ ರಿಟರ್ನ್ ಮಾಡಿಬಿಡಿ ಗಿಫ್ಟ್ ಆಯಿತಾ? ಅವ್ರು ನಿಮಗೆ ಕನೆಕ್ಟ್ ಆಗಿದ್ದಾರಂತೆ. ಮಾರುತಿ ಎಲ್ಲಿ ಕಾಣ್ತಿಲ್ಲ, ಯಾವುದು ಬ್ಲೂ ಬೇಕಾ? ಓಕೆ ಓಕೆ ನೋಡಿ, ನನಗೆ ಕನೆಕ್ಟ್ ಆಗೋದವ್ರು ಕನೆಕ್ಟ್ ಆಗಿ ಆಯಿತಾ? ನನಗೆ ಕನೆಕ್ಟ್ ಆಗೋದವ್ರು ಕನೆಕ್ಟ್ ಆಗಿ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ, ನಾನು ಮತ್ತೆ ರಿಟರ್ನ್ ಮಾಡ್ತೇನೆ. ಹಾಯ್ ಗುಡ್ ಮಾರ್ನಿಂಗ್ ಸಂಜಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಓಕೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡೋದವರು ಲೈಕ್ ಕೊಟ್ಟು ಸಹಕರಿಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ನಮ್ಮ ಅನಿಲನ್ನ ನೀ ಸುದರ್ಶನ್ ಸುಧಾ ಪನ್ಪಿನಾರೆ ಮುರಣಿನ ಲೈವ್ಗೆ ಬೈದಿತ್ತೇರತ್ತೆ. ಅಮ್ಮನ ಪ್ರೀತಿ ನನಗೆ ಶ್ರೀರಕ್ಷ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಅನಿಲ್ ಸುವರ್ಣ ಮತ್ತು ನಾಗರಾಜ್ ಮೈಸೂರು ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಕಿಚ್ಚ ಬಾಸ್ ಬಂದು ಟೀಚರ್ ಹೋದರೆ ಗೊತ್ತಾಗೋದಿಲ್ವ ಕಿಚ್ಚ? ಎಂತ ಕಿಚ್ಚ ನೀನು? ಟೀಚರ್ ಎಲ್ಲಿಗೆ ಹೋಗೋದು? ಇಲ್ಲಿ ಇರ್ತೇನೆ ನಾನು. ಅನಿಲ್ ಸುವರ್ಣ ಹಾಂ ಅಂತ ಹೇಳ್ತಾರೆ. ಗುರ್ತೊಂಡೆ ಈರ ಲೈವ್ ಬೈದಿತ್ತೀರ ಕೋಡೆ ಕೂಡ. ಕಿಚ್ಚ ಬಾಸ್ ಕಿಂಗ್ ಮೇಕರ್ ಶುಭೋದಯ ಅಕ್ಕ, ಶುಭೋದಯ ಕಿಚ್ಚ ಬಾಸ್. ಕಿಚ್ಚ ಬಾಸ್ ನಿನಗೆ ಪದ್ಯ ಅಂದರೆ ಯಾಕೆ ಆಗೋದಿಲ್ಲ? ಸಾಂಗ್ ಅಂದರೆ ಯಾಕೆ ಆಗೋದಿಲ್ಲ ಹೇಳು? ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗುರ್ತ ಇಜ್ಜಿದ ಕೇನಿ ಎಂಕ್ ಫಸ್ಟ್ ಚಾನಲ್ ಇತ್ತನತೆ ಸ್ವರಲಾರಿ ಸಂಗೀತ ಇತ್ತನತೆ ಅವು ಬಕ್ಕ ಉನ್ನಾಳತೆ ಡಿಲೀಟ್ ಅಳತೆ ಅವು ಚಾನಲ್ ಅಪ್ಪಾಗ ಎಂಕ್ ಫಸ್ಟ್ ಲೈವ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಆರು ಮಾತ್ರ ಬಕ್ಕ ಏರ್ಲ ಬರೋದಿತ್ತಿಜಿ ಲೈವ್ಗೆ ಐಡ್ಲ ಲೈವ್ ಮಲ್ತೋದಿತ್ತೆ ಐಕ್ಯ ನೀಡಕ್ಕೆ ಮುರಣೆ ಅರೆಗೆನ್ನೆತ್ತೆ ಗುರ್ತಪ್ಪ ಅಂದ್ರೆ ಬಣ್ಣ ಚಾನಲ್ ಇಜ್ಜತೆ ಸಿಸ್ಟರ್ ಪನೋದಿತ್ತೇರೆ ನಾ ಮೋಕೆದೆ ಮೆಗ್ದಿ ಪನೋದಿತ್ತೇರಾರು ಐಕೆ ಕೇನ್ಯಾನ್ ಏಪಲೆ ಲೈವ್ ಸ್ಟಾರ್ಟ್ ಒಂದು ಆರು ಬಾರೊಂದೇ ಇತ್ತಿರು ಒಂಜಿ ಮಸ್ತ್ ಒಂಜಿ ಐನಾಜಿ ಎಲ್ಲೇನು ಲೈವ್ ಮಲ್ತಿತ್ತೆ ನೈಟ್ ಐದಕ್ಕೆನ ಚಾನಲ್ ಡಿಲೀಟ್ ಆಯ್ನತೆ ಗುರ್ತ ಇಜ್ಜಿ. ಮಾರುತಿ ಅವರು ಎಲ್ಲಿ ಇರೋದು ನೀವು? ನಾವು ಮಂಗಳೂರಲ್ಲಿ. ಅಯ್ಯೋ ನಾನು ತಮಾಷೆ ಮಾಡಿದೆ, ಅವರು ಅದನ್ನೇ ಸೀರೆ ತಿಳ್ಕೊಂಡ್ರು ಅಕ್ಕ. ಹೌದು ಕಿಚ್ಚ ಬಾಸ್, ಹಾಗೆ ಹೇಳ್ಬಾರ್ದು, ಅವರಿಗೆ ಬೇಜಾರಾಗ್ತದಲ್ಲ. ಹಾಡಬೇಡಿ ಅಂತ ನಾನು ಕೂಡ ನೋಡಿದೆ ಈ ಕಿಚ್ಚನಿಗೆ ಏನಾಯಿತು, ಹಾಡಬೇಡಿ ಅಂತ ಹೇಳ್ತಾನೆ, ಹಾಡನ್ನು ಬಂದ್ ಮಾಡಬೇಕಂತ ಹೇಳ್ತಾನೆ ಪಾಪ ಅವರ. SR ಲಾಕ್ಸ್ ಸರ್ ಬರ್ತೀರಿ. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಮ್ಮ SR ಲಾಕ್ಸ್ನವರು. ಲೈಕ್ಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ SR ಅವರೇ. ಕಿಚ್ಚ ಲೈಕ್ ಕೊಟ್ಟಿದ್ಯಾ? ಲೈವಲ್ಲಿ ಲೈವಲ್ಲಿ ಕಾಣ್ತಿಲ್ವ? ಲೈವ್ ಇದು ಫೇಸ್ ಲೈವ್ ಅಲ್ಲ ಮಾರುತಿ ಅವರೇ, ಫೇಸ್ ಲೈವಲ್ಲಿ ನಾನು ಕಾಣುದಿಲ್ಲ, ಮಾಯದಲ್ಲಿದ್ದೇನೆ ನಾನೀಗ. ಮಾಯದಲ್ಲಿ ನಿಮ್ಮ ಹತ್ರ ಮಾತಾಡೋದು, ನೀವು ಮಾತಾಡಿ ಆಯ್ತಾ? ರಾಗಿಣಿ ಸರಿ ಹಲೋ ಅಂತ ಹೇಳಿದೆ. ಹಲೋ ರಾಗಿಣಿ ಸಿಸ್, ಹೌ ಆರ್ ಯು? ವೆಲ್ಕಮ್ ಟು ಮೈ ಲೈವ್. ಅಪ್ಪ ನಾಶ್ತಾ ಖಾನಾ ಪೀನಾ ಹೋ ಗಯಾ? ಕಿಚ್ಚ ಬಾಸ್ ನೆಗಾಡ್ತಾ ಇದ್ದಾರೆ. ನಾಗರಾಜ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರು, ಥ್ಯಾಂಕ್ ಯು ಸೋ ಮಚ್. ನೋಡಿ SR ಲಾಕ್ಸ್ ಅವರೇ ಮತ್ತು ಅನಿಲ್ ಸುವರ್ಣ ನಾಗರಾಜ್ ಮೈಸೂರು ಅವರಿಗೆ ಕನೆಕ್ಟ್ ಆಗಿ ಆಯಿತಾ, ಅವರಿಗೆ ಸಪೋರ್ಟ್ ಮಾಡಿ. ನಾಗರಾಜ್ ಅವರಿಗೆ ಕನೆಕ್ಟ್ ಆಗಿ ಎಲ್ಲರೂ. ಮಾರುತಿ ಅವರೇ ನೀವು ನಾಗರಾಜ್ ಅವರಿಗೆ ಗಿಫ್ಟ್ ಕೊಡಿ. ಮಾತಾಡ್ತೀವಿ
ಕಾಣದ್ರೆ ಮಾತಾಡಿ. ಇದು ಯಾರು ಬಂದರು? ರಂಜಿನಿ ಸ್ಟೈಲ್ ಕಿಂಗ್, ಮಾಯಾಲೋಕ ಸೃಷ್ಟಿ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಹೌದು, ಮಾಯಾಲೋಕವನ್ನು ನಾವು ಸೃಷ್ಟಿ ಮಾಡ್ತೇವೆ. ಇದು ಯಾರು ನನಗೆ ಗೊತ್ತಿಲ್ಲ. ರಜನಿ ಸ್ಟೈಲ್ ಕಿಂಗ್ ಹೊಸದು ಬರೋದು. ವೆಲ್ಕಮ್ ಟು ರಜನಿ ಸ್ಟೈಲ್ ಅವರೇ. ಸಪೋರ್ಟ್ ಅಂತ ಹೇಳ್ತಾರೆ ನಾಗರಾಜ್ ಅವರು. ಯಾನಿಂಗೆ ನೀ ಬಿಸಿ ಎರೇನ ಲೈವ್ಗಳ ಪೋಪುಜಿ ಜಾಸ್ತಿ ದಾನೆ ಅನಿಲನ್ನ ದಾನೆ ಬಿಸಿ പോയരണ്ട് അവിടെ അല്ല ഞാൻ കൊഴപ്പിതേ ഇത്തേ അനിലന്നെ ഇന്ന ലൈവ് ಆನಾಗ ಹೆಂಗೆ ದಾಲಕೇನೊಂದಿತ್ತು ಜೀರ್ ಬಾತೇರ್ನ ಬಕ್ಕಲೆ ಅಂದಾಜಿಗೆ ಮೆಸೇಜ್ ಮಲ್ತೊಂದಿತ್ತೆ ಬಾರಿ ಶೋಕ್ ಪನ್ಪರ್ ರೈಮ್ಸ್ ಶೋಕ್ ಪನ್ಪರ್ ಶಾಲೆದ रागिनी की नाश्ता हो गया? ओके सिस, ओके, थैंक यू सो मच. क्या नाश्ते में क्या खाया सिस? क्या बनाया आज नाश्ते में आप? अपना बताइए. ओ मैं मेरे को ब्रेड आमलेट आज नाश्ते में. बन्नी ನೋಡ್ತೀವಿ. ಹೌದಾ? ಓಕೆ ಓಕೆ. ಅಕ್ಕ ಸಂಧ್ಯಾ ಟೀಚರ್ ಲೈವ್ಗೆ ಹೋಗಿದೆ. ನನಗೆ ಬ್ಲೂ ಇಲ್ಲ. ಓ ಹೋಗಿದ್ಯಾ ನೀನು? ನಾನು ಹೇಳ್ತೇನೆ ಅವಳ ಹತ್ರ, ಆಯಿತಾ? ಅವಳು ಇವತ್ತು 6 ಗಂಟೆಗೆ 6:30 ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾಳೆ. 6:30ಗೆ ಮಾಡ್ತಾಳೆ ಅಂತ ಆಯ್ತಾ? ನಾನು ನಿನಗೆ ಬ್ಲೂ ಕೊಡ್ಲಿಕ್ಕೆ ಹೇಳ್ತೀನಿ. ಈಗ ಬರ್ಬೋದಲ್ಲ? ಲೈಕ್ ಡನ್. ಓಕೆ ಓಕೆ, ಥ್ಯಾಂಕ್ ಯು ರಾಗಿಣಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಚಿತ್ರದುರ್ಗದ ಹುಡುಗ. ಹೌದಾ? ರಜನಿ ಸ್ಟೈಲ್ ಅವರೇ ಚಾನಲ್ ಉಂಟಾ? ಸಪೋರ್ಟ್ ಅಂತ ಹೇಳ್ತಾರೆ. ಚಾನಲ್ ಇದ್ದರೆ ಬ್ಲೂ ಬೇಕಾದರೆ ಕೇಳಿ, ಆಯಿತಾ? ಮಾರುತಿ ಬನ್ನಿ ನೋಡ್ತೀವಿ. ಹೌದಾ? ಇವತ್ತು ಪುರ್ಸೊತ್ತಿಲ್ಲ ಬರಲಿಕ್ಕೆ. ಇವತ್ತು ಮಾಯದಲ್ಲಿದ್ದೇನೆ ನಾನು. ಬರುವಾಗ ಹೇಳ್ತೀರಿ, ಆಯಿತಾ? ಈರ್ನ ಲೈವ್ ಬಗ್ಗೆ ಪಾತಿರ್ರಿ. ಏರ್ನ ಲೈವ್ ಬಗ್ಗೆ ಪಾತಿರಿ ಈರ್ನಯೇ ಅನಿಲಣ್ಣ ದಾದಿ ಅರ್ಥ ಇದೆ ಮೆಸೇಜ್ ಅರ್ಥ ಇದೆ ಅನಿಲಣ್ಣ. ಈನ ಲೈವ್ ಬಗ್ಗೆ ಪಾತೇನೆ ಆನೆ ಕಡು ಯಾನ್ ಈನ ಲೈವ್ಗೆ ಬತ್ತಿತ್ತೆ ಆನೆ ಯಾನ್ ಪಿದೆ ಇತ್ತೆ ಮೆಸೇಜ್ ನಿನ್ನೆ ಮೆಸೇಜ್ ಮಾಡಿ ಸಾಕಾಯ್ತು. ಹೌದಾ? ಈಗ ಹೇಳು, ಆಯಿತಾ? ನಾವು ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರಜನಿ ಸ್ಟೈಲ್ ಕಿಂಗ್ ಅವರು ಚಾನಲ್ ಇದೆ, ಸಪೋರ್ಟ್ ಯಾರು ಮಾಡೋ? ಓಕೆ, ಚಾನಲ್ ಇದೆ ಅಲ್ಲ? ಓಕೆ, ನೋಡಿ ಚಾನಲ್ ಇದೆ. ನಾನು ಬ್ಲೂ ಕೊಡ್ತೇನೆ ನೋಡಿ. ಸಪೋರ್ಟ್ ನೀವು ಕೂಡ ಸಪೋರ್ಟ್ ಮಾಡಬೇಕು. ನೀವು ಮಾಡಿದರೆ ಅವರು ಸಪೋರ್ಟ್ ಮಾಡ್ತಾರೆ, ಆಯಿತಾ? ರಜನಿ ಅವರೇ, ನೀವು ಸಪೋರ್ಟ್ ಮಾಡಿದರೆ, ನೀವು ಅವರಿಗೆ ಕನೆಕ್ಟ್ ಆದರೆ, ಅವರ ಚಾನಲ್ಗೆ ಹೋಗಿ ವಿಡಿಯೋಗೆ ಕಮೆಂಟ್ ಮಾಡಿದರೆ, ಅವರ ಕಮೆಂಟ್ ನೋಡಿದರೆ ನಿಮಗೆ ಖಂಡಿತ ಕನೆಕ್ಟ್ ಆಗ್ತಾರೆ. ನೀವು ಅವರಿಗೆ ನೀವು ಕನೆಕ್ಟ್ ಆಗಬೇಕು ಫಸ್ಟ್. ದಾದಿ ಎಂಚಿನಕ್ಕೆ ಏನೊಂದಿತ್ತು ಜಿ ಅತ್ತಿನ ವಾಯ್ಸ್ಗೆ ಏನೊಂದಿತ್ತು ಜಿ ಅನ್ನ ದಾದ ಹೋದ್ರೆ ಪಿದೈಡ್ ಮಸ್ತ್ ಶಬ್ದ ಒಂದಿತ್ತು. ನೀರಿನ ಲೈವ್ ಉಡತ್ತು ಯಾನ್ ಒಳ್ಳೆದು ಯಾನ್ ಇತ್ತಿನ ಪ್ಲೇಸ್ ಉಂಡತ್ತೆ ಎಂಬ ಪಿದೈ ಪೋದಿತ್ತದೆ. ಅವ್ರು ಮಸ್ತ್ ಶಬ್ದ ಇತ್ತನು ಅಂಚ ಈರು ಪಾತಿರ್ ನೋಡತ್ತೆ ಯಾನ್ ಕೇಳೊಂದಿತ್ತು ಜಿ ಕಂಚ ಕೆಲವು ಕೆನ್ನೆಕ್ಕು ಪುರ ಕೆಬಿತ ಕೈತಲ್ದಿದ್ದು ಉತ್ತರ ಕೊಡೋದಿತ್ತೆ. ಒಂದು ಯಾರ ಜೊತೆ ಓಡು ಪಿಂಕಿ ಯಾರ ಜೊತೆ ಹೋಗುದಿಲ್ಲವ ಅವಳು ಪಾಪ. ನೀವೆಲ್ಲ ಅವರಳು ಸುಮ್ಮನೆ ಇದು ಮಾಡೋದು. ಪಾಪ ಅಲ್ಲಿದ್ದಾಳೆ, ಪಿಂಕಿ ಇಲ್ಲಿದ್ದಾಳೆ, ಆಯಿತಾ? ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಅವರು. ನೋಡಿ ಯಾರಿದ್ದೀರಿ? ರಜನಿ ಅವರೇ. ಹಾಂ, ತುಳುನಾಡು ನಿಮ್ಮದು. ಹೌದು, ನಮ್ಮದು ತುಳುನಾಡು, ಹೆಮ್ಮೆಯ ನಾಡು ನಮ್ಮ ತುಳುನಾಡು. ನಾಗರಾಜ್ ಅವರು ಸಪೋರ್ಟಲ್ಲಿದ್ದಾರೆ. ರಜನಿ ಸ್ಟೈಲ್ ನಿಮ್ಮ ವಿಡಿಯೋ ನೋಡಿದೆ, ಹೇಗುಂಟಾ? ಯಾಕೆ ನೆಗಡುದ ಕಿಚ್ಚ ಬಾಸ್? ಯಾಕೆ ನೆಗಡುದು? ನೀನು ಕಿಚ್ಚ ಬಾಸ್ ಅವರಿಗೆ ಸಪೋರ್ಟ್ ಮಾಡು, ರಜನಿ ಅವರಿಗೆ. ಮೈ ವಿಲೇಜ್ ಹೋಮ್ ಟೂರ್ ಅವರು ಬಂದರು. ಮೈ ಸಿಸ್ಟರ್ ಗುಡ್ ಮಾರ್ನಿಂಗ್. ಎಲ್ಲ ನೀವು ಎಂಥ ಭಾಷೆಯ ನನಗೆ ಗೊತ್ತಾಗೋದಿಲ್ಲ. ನಿಮ್ಮದು ತೆಲುಗಾ? ಮೈ ವಿಲೇಜ್ ಹೋಮ್ ಟೂರ್ ಅವರೇ, ತೆಲುಗಾ ನಿಮ್ಮದು? ನಮಗೆ ಬರುವುದಿಲ್ಲವ ತೆಲುಗು. ನೀವು ಅದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅಲ್ಲ, ಆಗ ನಾವು ಓದ್ತೇವೆ. ಚಾನಲ್ ಉಂಟಾ? ಮೈ ನಾಗರಾಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ. ಸಿಸ್ಟರ್ ಬ್ಲೂ ಕೊಡ್ತೇವೆ. ಓಕೆ, ಬ್ಲೂ ಕೊಡ್ತೇನೆ. ಕನೆಕ್ಟ್ ಆಗೈತೆ ಎಲ್ಲರಿಗೂ. ಕೊಟ್ಟಿದ್ದೇನೆ ನೋಡಿ, ಮೈ ವಿಲೇಜ್ ಹೋಮ್ ಟೂರ್ ಬ್ಲೂ ಕೊಟ್ಟಿದ್ದೇನೆ. ಕನೆಕ್ಟ್ ಆಗಿ ಎಲ್ಲರಿಗೂ ಪ್ಲೀಸ್ ಕನೆಕ್ಟ್ ಜಾಯಿನ್ कर लीजिए ಮೈ ವಿಲೇಜ್ ಹೋಮ್ ಟೂರ್. ಈರಿ ಎಕ್ಕಡ ಮನ್ನಾಗ ಯಾನು ಬ್ಲೂಟೂತ್ ಗೆದ್ದು ಮುಲ್ಪ ಪಾತಿರು ನಿತ್ತೆ ಇತ್ತೆ ಅರ್ಥ. ಓಕೆ ಓಕೆ, ಥ್ಯಾಂಕ್ ಯು. ಅನಿಲಣ್ಣ, ಎಷ್ಟು ಗಂಟೆ ತನಕ ಲೈವ್ ಮಾಡಿದ್ದೀರಾ? ಎಷ್ಟು ಜನ ಬಂದಿದ್ರು ನಿಮ್ಮ ಲೈವಿಗೆ? ಅನಿಲ ನಾಗರಾಜ್ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ಸಿಸ್ಟರ್ ಎಂಥದ ವಿಲೇಜ್ ಹೋಮ್ ಟೂರ್ ಅವರೇ. ನಮ್ಮದು ಭಾಷೆ ಅರ್ಥ ಆಗೋದಿಲ್ಲ, ಆದರೆ ನಾನು ನಿಮಗೆ ಬ್ಲೂ ಕೊಟ್ಟಿದ್ದೇನೆ.
ಕೋಡೆ ನೈಟ್ ಒಂಜಿ ಮುಪ್ಪ ಲೈವ್ ಮಂದೆ ಅಂದೆ ಮಲ್ಪುನ. ಓಕೆ ಓಕೆ ಬಾ ಕಾಣಿ ಬೇಗಲ್ಲ ಕೊರತಯ್ಯಿ 10 ಲೈಕ್ ಡನ್. ಓಕೆ ಓಕೆ ಲೈಕ್ डन ओके थैंक यू माय विलेज होम टूर थैंक यू. आप ज्वाइन कर लीजिए. इधर सब नागराज और पिन आईडी है नागराज मैसूरू, उसको भी ज्वाइन कर लीजिए. और अनिल सुवर्णा है, उसको भी ज्वाइन कर लीजिए. ಸಿಸ್ಟರ್ ಪಿನ್ನರ್ ಗಿಫ್ಟ್ ಡನ್. ಆ ಪಿನ್ ನೋಡಿ ನಾಗರಾಜ್ ಅವರೇ, ಇಲ್ಲಿ ಮೈ ವಿಲೇಜ್ ಹೋಮ್ ಟೂರ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ನೀವು ಅವರಿಗೆ ಕನೆಕ್ಟ್ ಆಗಿ ಆಯ್ತಾ ನಾಗರಾಜ್ ಅವರೇ. ಸಿಸ್ಟರ್ನ ಪೇರು ರೇಣುಕಾ. ರೇಣುಕಾ ಸಿಸ್ಸಾ. ಓಕೆ ಓಕೆ ಮೈ ವಿಲೇಜ್ ಹೋಮ್ ಟು ರೇಣುಕಾ ಸಿಸ್ಸಾ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಲೈವ್ ರೇಣುಕಾ ಸಿಸ್. आपका काफ़ी चा टी हो गया? आप चा पिया? मुझे आपका तेलुगु नहीं आता है. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಗರಾಜ್ ಅವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಬ್ಲೂ ಕೊಟ್ಟವರೆಲ್ಲ ಯಾರು ಕಾಣುವುದಿಲ್ಲ ಇಲ್ಲಿ. ಎಂಕಿ ಯಾವು ನನ್ನ ಮುಚ್ಚಿ ಎನ್ನ ಪುದರ್ ಸಂಭವರಿ ಮುಚ್ಚಿ ಅದಿಲ್ಲ ಒಪ್ಪಾಡಿ ಅದಿಲ್ಲ ದಾಲ್ ಆಪು ಜೀರಾಗ್ಲಿ ಕೊಂಚಿ ಕನೆಕ್ಟ್ ಆಲೆ ಅವೇ ಬಕ ಇರ ಲೈವ್ ಜನನೇ ಜನ. ನಾಗರಾಜ್ ಸಪೋರ್ಟ್ ಅಂತ ಹೇಳ್ತಾರೆ. ಮೈ ವಿಲೇಜ್ ಹೋಮ್ ಟೂರು 33 ನಾಗರಾಜ್ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ, ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೈ ವಿಲೇಜ್ ಹೋಮ್ ಟೂರ್ ಅವರು ನಾಗರಾಜ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ 33 ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರೇ ಮತ್ತೆ ಕೊಡಿ, ರಿಟರ್ನ್ ಮಾಡಿ ಆಯ್ತಾ ನಾಗರಾಜ್ ಅವರೇ. ಸಪೋರ್ಟಿಂಗಲ್ಲಿದ್ದಾರೆ ನಾಗರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಮಾಡ್ತಾರೆ ಸಿಸ್ ರೇಣುಕಾ ಸಿಸ್ ರಿಟರ್ನ್ ಮಾಡ್ತಾರೆ. चले जब ये पुरवाई बजे दिल में शहनाई, तू ही मेरे सपनों का वो सजना. मैंने चुन ली है लहराई, अब तो आजा तू हर जाई, मेरी सांसों में तू है बसा वो सजना, ತರ್ಸಾನ. ಜಾಸ್ತಿ ಜನ ಬತ್ತುಂಡ ಪಾತೆರ್ಗ್ಲಾ ಬಂದು ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಟಿಫಿನ್ ಆಗಿದೆ, ನಮಗೆ ಬ್ರೆಡ್ ಆಮ್ಲೆಟ್ ಇವತ್ತು. ನಾಗರಾಜ್ ರಿಟರ್ನ್ ಗಿಫ್ಟ್ ನಾಗರಾಜ್ ಅವರೇ ರಿಟರ್ನ್ ಕೊಡ್ತಾರೆ. ಮೈ ವಿಲೇಜ್ ಓ आपको दे देंगे रिटर्न गिफ्ट, बाद में दे देंगे. ಓಕೆ. ಸೌಮ್ಯ ರಾಜೇಶ್ ಅವ್ರು ಬಂದರು. ಹೋ ಅಂತ ಹೇಳ್ತಾರೆ. ಏನಾಯಿತು ಸೌಮ್ಯ ಅವರೇ? ಎಂಕ್ WH ಬೋರ್ಡ್ ಅದು ಮನ್ಪುನ ಮಲ್ಲೇಜಿ ಅನ್ನಿಲ್ಲ ನಾವು ಒವ್ವಾಣಲ್ಲ ಇರಗೆ ಒಂಜಿ ಚಾನ್ಸ್ WH ಆಂಡ ಮಲ್ಪುಲೆ ಇರ್ದಾಯ್ ಬಿಡೋಡು ಈರು ಬೇತಕ ಸಪೋರ್ಟ್ ಮಲ್ಪುಜಾರೆ ಈರು ಮಲ್ಪುಲೆ ದಾಲ ಆಪುಜಿ ಒಲ್ಲ ನಮ್ಮ ಚಾನ್ಸ್ಗಳು ಲಕ್ಗೋಲ್ಲ ನಮ್ಮ ಯೂಟ್ಯೂಬರ್ ಆಂಡೆ ಇಲ್ಲ. ಸೂಪರ್ ಲೈವ್ ಇತ್ತು ಅಂದೆ. ಓಕೆ ಓಕೆ ಈರು ಮಲ್ಪುಲೆ ಮಲ್ಪದೆ ಕುಲೋಚಿ ನೈಟ್ ಕಾಣಲ್ಲ ಅವು ಮಲ್ಪುಲೆ ಜನ ಬರ್ಪಿನಕುಲು ಬರ್ಪೇರೆ ಜನ ಎಂಕುಲು ಮಾತ್ರ ಚೂರು ರಾತ್ರಿ ಬರ್ಪುಜ ಗೊತ್ತಾನೆ ಎಂಕುಲು ಜೋಕುಲು ಪೂರ ಎತ್ತಿನಕುಲು ಅತ್ತೆ ಅಂಚೆ చెప్పు ಎಂಕುಲು. ಥ್ಯಾಂಕ್ ಯು ನಾಗರಾಜ್ ಅಂತ ಹೇಳ್ತಾ ಇದ್ದಾರೆ. ಕೊಟ್ರಾ? ಓಕೆ ಓಕೆ. ಏನು ತಿಂಡಿ ಇವತ್ತು ನಮಗೆ ಬ್ರೆಡ್ ಆಮ್ಲೆಟ್. ನಿಮಗೆ ಎಂತ ಸಮಯ ಸಿಸ್ ವೆಲ್ಕಮ್ ಟು ಲೈವ್. ನಾಗರಾಜ್ ಅವ್ರು ರಿಟರ್ನ್ ಮಾಡಿದ್ದಾರೆ ಅವರಿಗೆ ಅಂತ ಹೇಳಿದೆ. ಥ್ಯಾಂಕ್ ಯು ನಾಗರಾಜ್ ಅವ್ರಿಗೆ, ಥ್ಯಾಂಕ್ ಯು ಸೋ ಮಚ್. 2 ಜನಟ ಪಾತಿರ್ದ ಖುಷಿ, 2 ಜನಟ ಪಾತಿರ್ಗ ಖುಷಿ. ಏರಿ 2 ಜನ ಇರ್ತಾರ. ಓಕೆ ಮಲ್ಲೇಜಿ ಏರಾಣ ಒಪ್ಪಿರಿದೆ ನಮಕ್ ನಿದ್ರೆ ಬೇಜಿಲೊಂಜಿ ಲೈವ್ ಮಲ್ಪೊಲಿ ಪಕ್ಕ ನಿದ್ರೆ ಬತ್ತನ ಬಿಲ್ಕುಲ್ ಲೈವ್ ಮಲ್ಪರೆ ಅಪ್ಜಾಯ್ ಕಣ್ಣೇ ಕುರೊಂದು ಉಪ್ಪುಲಿ. ನಾಗರಾಜ್ ಮೈಸೂರು ಅವ್ರ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ರಿಟರ್ನ್ ಮಾಡಿದ್ದೇನೆ. ಓಕೆ ನಾಗರಾಜ್ ಅವರೇ. ಮನ್ಪಂದೆ ಬಲೆ. ಓಕೆ ಸಂಡೇ ಟು ಸಂಡೇ ಮಿಸ್ ಮಾಡ್ಬಂದೆ ಬರ್ಬ. ಸಂಡೆಗೆ 8 ಗಂಟೆಗೆ ದೀರ್ಪ ನೋಡು. ಕ್ರಸ್ಟಸಿಸ್ ಬರ್ತೀರಿ. ಹಾಯ್ ಬಂದಿಲ್ಲ. ಹಾಯ್ ಕ್ರಸ್ಟಸಿಸ್, ವೆಲ್ಕಮ್ ಟು ಮೈ ಲೈವ್. ಸಿಸ್ ದಾರಿ ಚಾ ಪರಿಯಾರೆ, ಟೀ ಪರಿಯಾರೆ, ತಿಂಡರೆ ದಾರಿ ತಿಂಡರೆ ಬಲ್ಲೆ ಸಿಸ್. ನಾಗರಾಜ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಬರೋದಿಲ್ಲ.
ಗುರು ಬ್ರೋ ಬೊಕ್ಕ ಮಹೇಶ್ ಇತ್ತೀರ ಅಂದೆ ಗುರು ಇತ್ತೀರ ಗುರು ರಾತ್ರಿ ಇಡೀ ಜಪ್ಪುಜೆ ಅಂದಿ ವೈಟ್ ರೈಸ್ ಓಕೆ ಸೌಮ್ಯ ಅವರೇ. ನಾಗರಾಜ್ ಮೈಸೂರವರು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ನಮ್ಮ ವಿಲೇಜ್ ಅವರು ಅನಿಲ್ ಸುವರ್ಣ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ಅನಿಲ್ ಸುವರ್ಣ ನಿಮಗೆ ವಿಲೇಜ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಒಂದು ಕೊಟ್ಟು ಬಿಡಿ ಅವರಿಗೆ ಆಯಿತಾ. ಮತ್ತೆ ಯಾನ್ ದೋಸೆ ತಿಂದೆ ಪನೊಂದುಲ್ಲೇರು ಕ್ಲಸ್ಟರ್ ಸಿಸ್ ಅಂದೆ ಸಿಸ್ ನೀರು ದೋಸೆನೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಗರಾಜ್ ಅವರು. ಹಾಯ್ ಅನಿಲ್ ಬ್ರೋ ಪನೊಂದುಲ್ಲೇರು ನಮ್ಮ ಸಿಸ್ ಕ್ಲಸ್ಟರ್ ಸಿಸ್ ಪನೊಂದುಲ್ಲೇರು ಅನಿಲ್ ಬ್ರೋ ಒಂದು ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ನಾಗರಾಜ್ ಅವರು. ಥ್ಯಾಂಕ್ ಯು ನಾಗರಾಜ್ ಅವರು, ಥ್ಯಾಂಕ್ ಯು ಸೋ ಮಚ್. ಗುರುನು ಕೋಡೆ ಗುಂಡು ತರ ತಿಂತೀನಿ ಇಟ್ಟು ಅಂದೆ ಅವೇ ಗುರು ಜಪ್ಪು ಸೇರ್ತೋಜರು ರಾತ್ರಿ ಸೂಪರ್ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ನಾಗರಾಜ್ ಅವರೇ. ದಾಲ ತಿಂತಿಜಿಯೇ ಬಲೆ ಮಾತೆಲ್ಲ ಸಂಗೀತ ಸಿಸ್ ತಿಂಡಿ ಕೊಡ್ತೀವಿ ಅಂದಿಗೆ ಬ್ರೆಡ್ ಎಲ್ಲ ತೆತ್ತಿಲ್ಲ ಉಂಡು ಮಲ್ತು ಕೊಡ್ಪೆ ಬಲೆ ಬ್ರೆಡ್ ಕನ್ಪದು ದೀತೆ ಉಂಡು ಅಂಚೇನೆ ಕುಡಂಜಿ ಪ್ಯಾಕೆಟ್ ಉಂಡು ಬ್ರೆಡ್ ತೆತ್ತಿ ಉಂಡು ಎಲ್ಲರೂ ಬನ್ನಿ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡುತ್ತೇನೆ. ಸೂಪರ್ ಪನೊಂದುಲ್ಲೇರು ಕ್ಲಸ್ಟರ್ ಸಿಸ್ ಸಪೋರ್ಟಿಂಗ್ ಉಳ್ಳೇರು ನಾಗರಾಜ್ ಪಕ್ಕ ಕ್ಲಸ್ಟರ್ ಸಿಸ್ ತಿಂಡ್ರೆ ನಿಕುಲ್ ಬತ್ತನ ತಿಂಡ್ರೆ ಮಲ್ತು ಕೊರ್ಪಿನಿಗೆ ದಾದ ಬಂಗ ರಪ್ಪ ಚಾಲ ತಿಂಡ್ರೆ ಮಲ್ತು ಕೊರ್ಪಿನಿ. ಓ ಪಿಯಾ ಹಿಂಗೆ ಮೆಸೇಜ್ ಬರೋದು ಇಜ್ಜಿದಾದನ ಮಾರ್ರೆ लेकी डोलिया ओ पिया चलू मैं तेरी गली पिया के गले जो लागे जग से बड़ी ओ पिया लेके डोलिया. ಮೆಸೇಜ್ ಪೂರ ಪೋಂಡ ಓ ಏತ್ ಮೆಸೇಜ್ ಪೋತು ನಂದು ಗೊತ್ತಾಪುಜಿ. ಅಯ್ಯೋ ಎಷ್ಟು ಮೆಸೇಜ್ ಎಲ್ಲ ಸ್ಟ್ರಕ್ ಆಗಿದೆ ಅಲ್ಲಿ. ನೈಸ್ ಸೂಪರ್ ಅದು ಸಪೋರ್ಟಿಂಗ್ ಅಂದರೆ ನಮ್ಮೀಸ್ ಹಬೀಸ್ ಅವ್ರು ಬಂದರು. ಹಾಯ್ ನಮ್ಮೀಸ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಕ್ಲಸ್ಟರ್ ಸಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರು, ಸೂಪರ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಂಕ್ ಸಂಧ್ಯಾ ಸಿಸ್ ಲೈವ್ ಪೋವರ್ ಹ್ಯಾಪಿನೇ ಇಜ್ಜಿ ಅಂದೆ ಇನ್ನಿತ್ತು ಟೈಮಿಂಗ್ಸ್ ಚೇಂಜ್ ಮಲ್ಪೆ ಬನ್ನೊಂದಿತ್ತಲ್ ಹೊರ ಬನ್ನೊಂದಿತ್ತ ನೀನು ಬೈಯಡ ಹಾಜರೇಕ್ ಮಲ್ಪೆ ಬನ್ನೊಂದಿತ್ತಲ್ ದಾದನ ಗೊತ್ತು ನಾನು ರಾತ್ರಿ ಮಂತಿನತೆ ಅಂಚೆ ನೀ ಟೈಮ್ ಚೇಂಜ್ ಮಲ್ಪೆ ತೂಡು ಬರೋದಿತ್ತಲ್ಲ ತೂಕದ ಅದನ್ನು. ಸೂರ್ಯ ಅವರು ಬಂದರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಸೂರ್ಯ ಅವರೇ, ವೆಲ್ಕಮ್ ಟು ಮೈ ಲೈವ್. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ನಮ್ಮ ನಾಗರಾಜ್ ಅವರು. ಇದೇನ ಲೈವ್ ಡೈಲಿ ಅಟೆಂಡ್ ಆಪ ಅಂದಿಯೇ ಎಲ್ಲ ನೆಂಕೀರ್ನ ಲೈವ್ ಗೊರರು ಬರತಿ ತಿಕ್ಕು ನಾನು ಕೋಡೆ ಪಿದೆ ಇತ್ತೆ ತುಲೆ. ಸಪೋರ್ಟಿಂಗಲ್ಲಿದ್ದಾರೆ ನಾಗರಾಜ್ ಅವರು. ಸೂರ್ಯ ಅವರು ಅನಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಮ್ಮದು ಜಾನ್ವಿ ಸಿಸ್ ಬಂದರು, ಮತ್ತು ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಲೈಕ್ ಡನ್ ಮ್ಯೂಟ್ ಯಾನ್ ಮಲ್ಲಿಜ್ಜಿ ಜಾನ್ವಿ ಸಿಸ್ ಸಪೋರ್ಟ್ ಮಲ್ಪ್ಲೇ ರಾವೇ ಸಪೋರ್ಟುಲೇರು ಜಾನ್ವಿ ಸಿಸ್ ಮತ್ತು ನಾಗರಾಜ್ ಅವರು. ಒಬ್ಬ ಮಾಸ್ ಮೆಸೇಜ್ ಉಂತದ್ದು ಪೋತು ಹೆಂಚಿ ನನಗೆ ಗೊತ್ತಾಗ್ದಿ. ಸೂರ್ಯ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಹರೇ ಕೃಷ್ಣ ಹರೇ ರಾಮ ಅಂತ ಮತ್ತು ಸಪೋರ್ಟಿಂಗಲ್ಲಿದ್ದಾರೆ ನಮ್ಮದು ಜಾನ್ವಿ ಸಿಸ್ ಮತ್ತು ನಾಗರಾಜ್ ಅವರು. ಸಿಸ್ಟರ್ ನನಗೆ ಬರೋದಿಲ್ಲ, ಎಂಥ ಸಿಸ್ಟರ್ ಕರಿತಿದ್ದಾರೆ ಗೊತ್ತಿಲ್ಲ. ಮೈ ವಿಲೇಜ್ ಅವರೇ, ನಿಮ್ದು ಅದು ಇದು ಭಾಷೆ ಗೊತ್ತಿಲ್ಲ ನನಗೆ. ಯಾನು ಕೋಡೆ ಮೂರನೇ ಬ್ಯುಸಿ ಇತ್ತೆ ಅಂದೆ ಸಿಸ್. ಮೈ ವಿಲೇಜ್ ಅವರೇ, ಈಗ ನೀವು ಕನೆಕ್ಟ್ ಆಗಿ ಆಯ್ತಾ, ಎಲ್ಲೆಲ್ಲರೂ ಬರ್ತಾ ಇದ್ದಾರೆ, ಅವರಿಗೆಲ್ಲ ಕನೆಕ್ಟ್ ಆಗಿ ಜಾಯ್ನ್ ಆಗಿ. ಜಾನ್ವಿ ಭಟ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನೀ ಜಾನ್ವಿ ಸಿಸ್ ಮ್ಯೂಟೆಡ್ ಉಳ್ಳೇರಿಗೆ. ಜಾನ್ವಿ ಗುಡ್ ಮಾರ್ನಿಂಗ್ ಬ್ರೋ, ಅಲ್ಲಿ ಮ್ಯೂಟೆಡ್ ಇದ್ದೀನಿ ಕೇಂದ್ರಿಯೇ ಒಂದು ಇರೋ ಟೈಪ್ ಅಲ್ಲಿ ಬರತ್ತೆ ಅವಕ್ಕೆ ಗೊತ್ತಾಡರಿ. ಯಾನು ಆನ್ ಇಪ್ಪು ಅವೇ ಆವ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಕ್ಲಸ್ಟರ್ ಸಿಸ್.
ಸೂಪರ್ ಪನೊಂದುಲ್ಲೇರು ಜಾನ್ವಿ ಸಿಸ್ ಬತ್ತೇರು ಜಾನ್ವಿ ಸಿಸ್ ಸಪೋರ್ಟಿಂಗ್ ಉಳ್ಳೇರು ಮತ್ತು ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಶೆಟ್ಟಿ ರಘು ಅವರು ಬಂದರು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್ ಶೆಟ್ಟಿ ರಘು ಅವರೇ. ಶೆಟ್ಟಿ ರಘು ಅವರೇ, ನೀವು ಮಂಗಳೂರಿನವರಾ? ಚಾನಲ್ ಉಂಟಾ? ಕಾಫಿ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂದ್ರಿ ಎಂತ ಕುಡಿದ್ರಿ ಅಂತ ಹೇಳಿ. ಜಾನ್ವಿ ಸಿಸ್ ಎಂತ ತಿಂದ್ರಿ ಎಂತ ಕುಡಿದ್ರಿ ಅನ್ನೋದು ಕೇಳಲಿಕ್ಕಿಲ್ಲ ನಿಮಗೆ, ವಾಯ್ಸಲ್ಲ ಮ್ಯೂಟಲ್ಲಿದ್ದೀರಲ್ಲ. ಸೂಪರ್ 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 ಸಿಸ್ಟರ್ ಎಂಥದ್ದು ಹೇಳ್ತಾ ಇದ್ದಾರೆ. ಓಕೆ ಸೂಪರ್ ಅಂತ ನಮ್ಮದು ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹೌದು ಮಂಗಳೂರು, ಹೌದಾ ಓಕೆ ಚಾನಲ್ ಉಂಟಾ ನಿಮ್ಮದು ಶೆಟ್ಟಿ ಅವರೇ? ದುರ್ಗಾ ಮೇಡಮ್ ತಿಂಡಿ ಆಯಿತು ಸೂರ್ಯ ಅವರೇ, ನಿಮ್ದು ಆಯಿತಾ ತಿಂಡಿ? ಸಪೋರ್ಟಿಂಗಲ್ಲಿದ್ದಾರೆ ಜಾನ್ವಿ ಸಿಸ್ ಮತ್ತು ನಾಗರಾಜ್ ಅವರು. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ. ಇಲ್ಲ ಚಾನಲ್ ಇಲ್ಲ. ಓಕೆ ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ. ಏನು ಸಮಾಚಾರ ಅಂತ ಕೇಳ್ತಾ ಇದೆ ನಮ್ಮ ಸೌಮ್ಯ ರಾಜೇಶ್ ಅವರು. ಸೌಮ್ಯ ಸಿಸ್ ಏನಿಲ್ಲ, ಸೌಮ್ಯ ಸಿಸ್ ಸಮಾಚಾರ ಎಲ್ಲ ನಿಮ್ದು ಹೇಳ್ಬೇಕು ನೀವು. ಮೈ ವಿಲೇಜ್ ಹೋಮ್ ಟೂರ್ ಅವ್ರು ಜಾನ್ವಿ ಭಟ್ ಸಿಸ್ಟರ್ ಗಿಫ್ಟ್ ನನ್ನ ಅಂತ ಹೇಳ್ತಾರೆ. ನೀವು ಮೈ ವಿಲೇಜ್ ಅವ್ರಿಗೆ ರಿಟರ್ನ್ ಮಾಡಿ ಆಯಿತಾ? ಮತ್ತೆ ಜಾನ್ವಿ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಈನ ವಾಯ್ಸ್ ಸೂಪರ್ ಉಂಡಿ ಅಂದೆ. ಥ್ಯಾಂಕ್ ಯು ಶೆಟ್ಟಿ ರಘು ಅವರೇ, ಥ್ಯಾಂಕ್ ಯು ಸೋ ಮಚ್. ನಾಗರಾಜ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಜಾನ್ವಿ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗದವರು ಪಿನ್ ಐಡಿಗೆ ಕನೆಕ್ಟ್ ಆಗಿ ನಾಗರಾಜ್ ಅವರಿಗೆ. ಗುಂಡಮ್ಮ ಎಲ್ಲಿ ಓಡಿ ಹೋದೆ? ಗುಂಡಮ್ಮ ಈಗ ಬರ್ತಾರಂತೆ, ಆನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಬರ್ಬೋದು ಈಗ. ಜಾಹ್ನವಿ ಭಟ್ರೆ ಚಾಪರಿಯರ ದಾದ ತಿಂದರೆ ಕೇನೊಂದುಲ್ಲೇರು ಸಂಗೀತ ಸಿಸ್ ಜಾನ್ವಿ ಅತ್ತಿ ಅನಿಲನ ಜಾನ್ವಿ ಸಿಸ್ ಬ್ಯೂಟಿಫುಲ್ ಇರ್ ಪಾಟ್ ನೆಡ್ ಮೆಸೇಜ್. ರಘು ಶೆಟ್ಟಿ ಅವರೇ ವಾಯ್ಸ್ ಸೂಪರ್, ಅವರ ವಾಯ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಸಿಸ್. ಅನಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಾಗರಾಜ್ ಅವರು ಜಾನ್ವಿ ಆಂಡಿ ಎಂಕ್ ದೋಸೆ ಅಂತ ಪನೊಂದುಲ್ಲೇರು ಜಾನ್ವಿ ಸಿಸ್ಗೆ ದೋಸೆಗಿನಿ ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್ದಾರು ಬರ್ತೀರ. ಹಾಯ್ ಪನೊಂದುಲ್ಲೇರು, ಹಾಯ್ ಶಾಲಿನಿ ಸಿಸ್ ಎಂಚೊಲ್ಲರು ಚಾಪರಿಯರ ತಿಂಡಿಯರ ದಾದ ಪರಿಯರ ಪಲ್ಲೆಗೆ ಅವರ ಸಪೋರ್ಟ್ ಉಡುಲ್ಲೇರು ನಮ್ಮ ನಾಗರಾಜ್ ಅವರು ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್. ಶಾಲಿನಿ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ನಾಗರಾಜ್ ಮೈಸೂರು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ. ಇನ್ಸ್ಪೈರಿಂಗ್ ಸಂಗೀತ ಸಿಸ್ ಒಂದು ಹಾರ್ಟ್ ಕೊರೋದಲ್ಲಿ. ಥ್ಯಾಂಕ್ ಯು ಶಾಲಿನಿ ಸಿಸ್. ತಿಂಡಿ ಆಗಿಲ್ಲ ಅಂತ ಹೇಳ್ತೆ, ಏನೂ ಆಗಿಲ್ಲ, 8:15 ಆಯಿತು, ಏನು ಲೇಟ್ ತಿಂಡಿ ಸೂರ್ಯ ಅವರೇ. ಹಾಯ್ ಅನಿಲ್ ಬ್ರೋ ಅಂತ ಬರೋದಿಲ್ಲ. ಇನ್ಸ್ಪೈರಿಂಗ್ ದಾರೆ ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ. ಶಾಲಿನಿ ಸಿಸ್ ಹರಿನಕ್ಕಕ್ಕೆ ಏನೊಂದಿತ್ತೀರು ಇರೇನು ಅಲ್ಲಿ ಹರಿನಕ್ಕಕ್ಕೆ ಏನೊಂದಿತ್ತೀರಿಗೆ ನನಗೆ ಎಂದಿದ್ದೀರಿ ಜಾನ್ವಿ ಸಿಸ್ ಜಾನ್ವಿ ಸಿಸ್ ಪರೊಂದುಲ್ಲೇರು ನಮ್ಮ ಇನ್ಸ್ಪೈರಿಂಗ್ ದಾರು ನಾಗರಾಜ್ ಅವರು ಸಪೋರ್ಟಲ್ಲಿದ್ದಾರೆ. ಶಿವರಾಜ್ ಕತ್ತಾರಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಿವರಾಜ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಶಿವರಾಜ್ ಅವರೇ, ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ಎಂತ ತಿಂದ್ರಿ ಎಂತ ಕುಡಿದ್ರಿ ಹೇಳಿ. ಎನ್ನ ಆಂಡ್ ತಿಂತಿಜ್ಜಿ ದಾಯಿ ತಿಂತಿಜ್ಜರನಿಲ್ಲ ನನ್ನ ದಾನೆ ತಿಂಡಿ ತಿನ್ನ ಲೇಟ್ ಮಲ್ಪುನು ಬೇಗ ತಿನ್ನೋಡು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ಪುಣ್ ಬಕ್ಕ. ಸಂಧ್ಯಾ ಶರತ್ ಬದ್ರಿ ಸಂಧ್ಯಾ ಕಿಚ್ಚಾಗ ಬ್ಲೂ ಕೊರೋಡ್ಗೆ ಆಯ್ಗ ಈ ಕೋಳೆ ಬೈದಿತ್ತೆಗೆ ನಿನ್ನ ಒಂದಕ್ಕೆ ಲೈವ್ಗೆ ಮೆಸೇಜಸ್ ಶೋ ಒಂದು ಇತ್ತಿಜ್ಜಿಗೆ ಬ್ಲೂ ಇತ್ತಿಜ ಅಂಚ ಬಾಯ್ ಗುನ್ನ ಒಂದು ಇತ್ತಿಜ್ಜಿಗೆ ಮೆಸೇಜ್ ಪೂರ. ಶಿವರಾಜ್ ಕತ್ರಿ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಮತ್ತು ನಮ್ಮ ಸೂರಿ ಸದ್ಯ ಮೇಡಮ್ ಆದ್ರೆ ಅವರು ಸಂಧ್ಯಾ ಮೇಡಮ್ ಹಾಯ್ ಅಂತ ಹೇಳ್ತಿದ್ದಾರೆ. ಸೂರ್ಯ ಅವರು ಟೀ ಆಯ್ತಾ ಸಂಧ್ಯಾ ಅಂತ ಕೇಳ್ತಾ ಇದ್ದಾರೆ. ಸೂರ್ಯ ಅವರು ಇನ್ಸ್ಪೈರಿಂಗ್ ಮೈ ವಿಲೇಜ್ ಅವರು ಇನ್ಸ್ಪೈರಿಂಗ್ ಸಿಸ್ ಶಾಲಿನಿ ಸಿಸ್ ಇರೇಗ ಮೈ ವಿಲೇಜ್ ಹೋಮ್ ಟೂರ್ ದಾರ್ ಗಿಫ್ಟ್ ಕೊರಿಯರ್ಗೆ ರಿಟರ್ನ್ ಮಲ್ಪ್ಲೇವೆ ಬಕ್ಕ ಆಂಡೆ ಜಾಹ್ನವಿ ಸಿಸ್ ದಾದೆ ಆಂಡ್ ಶಾಲಿನಿ ಸಿಸ್ ಅಭ್ಯಾಸ ಬಲ ಅಂದೆ. ಓಕೆ 10 ಗಂಟೆ ತಿನ್ರಣ್ಣ.
ಓಕೆ ಬಾಯ್, ಸಾಯಂಕಾಲ ಸಿಗ್ತೀನಿ 7ಕ್ಕೆ. ನಂದು 5 ಗಂಟೆಗೆ ಸಾಯಂಕಾಲ. ನಾಗರಾಜ್ ಅವರೇ, ನಿಮ್ಮದು 7 ಗಂಟೆ ಲೈವ್ ಮಾಡ್ತೀರಾ? ನಂದು ಸಾಯಂಕಾಲ 5 ಗಂಟೆಗೆ ಲೈವ್ ಇದೆ, ಬನ್ನಿ ಆಯಿತಾ ನಾಗರಾಜ್ ಅವರೇ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಹೊತ್ತು ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ. ಬಾಯ್ ಅಂತ ಹೇಳ್ತಾರೆ. ಬಾಯ್ ಬಾಯ್ ನಾಗರಾಜ್ ಅವರೇ. ಸಂಧ್ಯಾ ಅವರ, ಅಯ್ಯೋ ದೇವಾ, ಹೌದಾ ಸಂಧ್ಯಾ? ಹಾಡು ಸಂಧ್ಯಾ ದಾದ್ದೆ, ಅದು ಸಂಧ್ಯಾ ಅಲ್ಲ ಅಂತೆ, ಅದು ಸಂಧ್ಯಾ ಅಂತೆ. ಎಲ್ಲರಿಗೊಂದು ಕರೆಕ್ಷನ್ ಮಾಡಿ, ಸಂಧ್ಯಾ ಅದು ಸಂಧ್ಯಾ. ಶಾಲಿನಿ ಸಿಸ್ ಕೋಡೆ ಲೈವ್ ಮಂತಿತ್ತು ಚೇರ ಅಂದೆ. ಶಾಲಿನಿ ಸಿಸ್ ಮಲ್ದಿದ್ದಾರೆ ಅಂಕ ಮಾತ್ರ ಕೋಡೆ ಅನಿತ್ತು ಬಿದೆ ಇತ್ತೆ. ಹೌದು, ಟೀಚರ್ ಹೋಗುದೆ, ಯಾವಾಗ ನೋಡಿದ್ದು ಟೀಚರ್ ಹೋಗುದೆ ಅಲ್ಲ ಕಿಚ್ಚ? ಎಲ್ಲಿಗೆ ಹೋಗುದು ಟೀಚರ್ ಎಲ್ಲಿಗೆ ಹೋಗುದಿಲ್ಲವಾ? ಹಾಯ್ ಸಂಧ್ಯಾ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನಿ ಮಾರ್ನಿಂಗ್ ಇತ್ತಂಡಿಯೇ ಅನಿಲ್ ಬ್ರೋ? ದಾದೆ ಮಾರ್ನಿಂಗ್ ಇತ್ತಂಡು, ನಮ್ಮದು ಲೈವ್ ಇಲ್ಲ. ಓಕೆ ಓಕೆ, ಲೈವ್ ಮಾಡುವಾಗ ಹೇಳಿ ಆಯಿತಾ ನಾಗರಾಜ್ ಅವರೇ. ಇನ್ಸ್ಪೈರಿಂಗ್ ವರ್ಲ್ಡ್ ಇಜ್ಜಿ ಅನಿಲ್ ಬ್ರೋ. ಇನಿ ಮಾರ್ನಿಂಗ್ ಮ್ಯೂಟ್ ಲೈವ್ ಮಲ್ತೆ ಅಂದೆ. 7 ಗಂಟೆ ಮಲ್ದೀನಿ ಇನ್ಸ್ಪೈರಿಂಗ್ ವರ್ಲ್ಡ್ ಇರು. ಸಂಧ್ಯಾ ಟೀಚರ್, ನಾನು ನಿಮ್ಮ ಸ್ಕೂಲಿಗೆ ಬಂದಿದ್ದೆ, ಬ್ಲೂ ಡ್ರೆಸ್ ಕೊಡಿ, ಸ್ಕೂಲ್ ಒಳಗೆ ಬಿಡಲಿಲ್ಲ. ಹೌದೌದು, ಆ ಕಿಚ್ಚನಿಗೊಂದು ಬ್ಲೂ ಡ್ರೆಸ್ ಕೊಡಾಯ್ತಾ ಸಂಧ್ಯಾ? ಅವನಿಗೆ ಡ್ರೆಸ್ ಹಾಕದೆ ಬಿಡಲಿಲ್ಲ ಅಂತೆ, ಕಾವಲುಗಾರರಿದ್ರಲ್ಲಿ. ಸೆಕ್ಯೂರಿಟಿ ಗಾರ್ಡ್ ಇತ್ತರಿಗೆ ಯಾರು ಗುರ್ತುಜರಿಗೆ ಡ್ರೆಸ್ ಮಾಡಿದ ಜೊತೆ. ನಾನು ತಿಂಡಿ ತಿನ್ನೋದು ಲೇಟ್ 10 ಗಂಟೆ ನಂತರ. ಹೌದಾ ಸೂರಿ ಬ್ರೋ ಅವರೇ? ಓಕೆ ಓಕೆ. ಟೀಚರ್ನ ಪೆಟ್ಟು ಸ್ಟೂಡೆಂಟ್ ಹೌದು ಜಾನ್ವಿ ಸಿಸ್, ಟೀಚರ್ ಪೆಟ್ಟು ಕೊಟ್ಟರೆ ಸ್ಟೂಡೆಂಟ್ ಬೆಟರ್ ಆಗ್ತದೆ, ಹೌದಲ್ಲ ಅಂದೆ ಸಿಸ್. ಓಕೆ, ಇನಿ ಮನ್ಪೋರತ್ತ ಪರೊಂದುಲೇರು ನಮ್ಮ ಎಕ್ಕಡೆ ಅಡಿಲನ್ನೇ ಪಂಡೇರು ಎಂಕು ವೈಟಿ ಬರ್ಚಿ ಪಂಡೇರು ಇತ್ತ ಶಾಲಿನಿ ಸಿಸ್ನ ಕೇಳೋದಿಲ್ಲೇರು ಲೈವ್ 8 ಗಂಟೆ ಮಲ್ಪೋರದ್ದು. ಹರೇ ಕೃಷ್ಣ ವರದಲ್ಲಿ ಜಾನ್ವಿ ಸಿಸ್. ಸೂರಿ ಟೀ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಎಂತ ಕಿಚ್ಚ ಬಾಸ್ನೇ ಕಡ್ದು ಅನಿಲನ್ನ ಹಾಯ್ ಗುಡ್ ಮಾರ್ನಿಂಗ್ ಅಂತ ಸಂಧ್ಯಾ ಸಿಸ್ ಹೇಳ್ತಾ ಇದ್ದಾರೆ. ಜಾನ್ವಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಮೈನು ಮೊಕಾಶಿ, ಹಲೋ, ಯು ಫ್ರಮ್ ಕರ್ನಾಟಕ? ಎಸ್ ಐ ಆಮ್ ಫ್ರಮ್ ಕರ್ನಾಟಕ. ಹಾಯ್, ವೆಲ್ಕಮ್ ಟು ಲೈವ್ ಮೈನು ಮೊಕಾಶಿ ಅವರೇ. ಚೇತನ್ ಅಪ್ಪು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಏಕೆ ಚೇತನ್, ಯಾವ ನಿಮ್ಮ ಚಾನಲ್ಗೆ ಕಾಪಿರೈಟ್ ಬಿದ್ದದ್ದು? ಎಷ್ಟು ಚಾನಲ್ ಉಂಟಾ ನಿಮ್ಮದು? ನೀವು ನನಗೆ ಕಾಪಿರೈಟ್ ಬಿದ್ದ ಚಾನಲಿಂದ ನಿಮಗೆ ಮೆಸೇಜ್ ಬೇಡ, ನನಗೆ ಇನ್ನೊಂದು ಚಾನಲ್ನ ಮಾಡಿ, ನನಗೆ ಗೊತ್ತಾಗೋದಿಲ್ಲಲ್ಲ ನಿಮ್ಮದು ಯಾವ ಚಾನಲ್ಗೆ ಕಾಪಿರೈಟ್ ಬಿದ್ದಿದೆ ಅಂತ. ಯಾಕೆ ಕಾಪಿರೈಟ್ ಬಿದ್ದದ್ದಾ? ಹರೇ ಕೃಷ್ಣ. ಕಿಚ್ಚ ಬಾಸ್ ನಗ್ತಾ ಇದ್ದಾರೆ. ಎಂಕುಲು ದಾದ ದುಬೈಡ್ ಉಳ್ಳದೆ ಸಂಗೀತ ಸಿಸ್ ದಾಯಿಯೇ ದಾದಾಡು ಜಾನೆ ಸಿಸ್. ನೀ ಎರೆನ ಲೈವ್ಗ್ಲ ಅವ ಕರ್ನಾಟಕ ಬಂದ ಅವೊಂಜಿ ಮೆಸೇಜ್ ಮಾಡ್ತಾರೆ ದೈಕ್ ಆರೊಂಜಿ ಮೆಸೇಜ್ ಮಾಡ್ತಾರೆ ತೂಜರೇ ಇರು ಇನ್ನಿ ಎರೆನ ಲೈವ್ಗ್ಲ ಇಜ್ಜಿ 6 ಗಂಟೆ ಊಟ ಅಲ್ಲ ಅಂದೇ ಅನಿಲ್ ಅಣ್ಣ 5 ಗಂಟೆಗೆ ಎನ್ನ ಲೈವ್ ಉಂಟು ಬತ್ತು ಪೋಲೆ ಅವರ ಇನ್ನಿ ನೈಟ್ 9 to 10 ಲೈವ್ ಉಂಡು ಬಲ್ಲೆ ಮಾತೆಲ್ಲ ಪಂದು ಪರದಲ್ಲಿ ನಮ್ಮ ಶಾಲಿನಿ ಸಿಸ್ ಬರ್ಕ ಶಾಲಿನಿ ಸಿಸ್ ಕಿಚ್ಚ ನನಗೆ ನೀನು ಕಾಣಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ಇವಳಿಗೆ ರೆಡ್ ಅಂಗಿ ಕೊಡ್ಬೇಕಂತ ಕಿಚ್ಚ ನೀನು ಅವಳಿಗೆ ಕಾಣಲಿಲ್ಲ ಅಂತೆ. ದುರ್ಗಾ ಮೇಡಮ್ ನಿಮ್ಮ ಮನೆಯಲ್ಲಿ ಏನೋ ತಿಂಡಿ ಇವತ್ತು? ನಮ್ಮ ಮನೆಯಲ್ಲಿ ಬ್ರೆಡ್ ಆಮ್ಲೆಟ್. ಸೂರಿ ಬ್ರೋ ಬ್ರೆಡ್ ಆಮ್ಲೆಟ್ ನಮಗೆ ಇವತ್ತು. ಅನಿಲ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಚೇತನ್ ಅಪ್ಪು ಅವರು ಜಾನ್ವಿಸಿ ಸಪೋರ್ಟಿಂಗಲ್ಲಿದ್ದಾರೆ. ಕಿಚ್ಚ ಎಲ್ಲಿಗೆ ಹೋಗುದಾ? ಪಿಂಕಿಯಲ್ಲಿ ಕಾಯ್ತಾ ಇದ್ದಾಳೆ, ಬಾ ಆಯ್ತಾ? ಇವತ್ತು ಸಿಂಪಲ್ ಬರಲಿಲ್ಲ, ಇವತ್ತು ಸಿಂಪಲ್ ಆಬ್ಸೆಂಟ್. ಬಾಯ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಿಚ್ಚ. ಕಿಚ್ಚ ಸಂದೇಶಿಸಿಗೆ ಒಂದು ಮೆಸೇಜ್ ಹಾಕ, ನೀನು ಕಮೆಂಟ್ ಮಾಡ ಅವರ ವಿಡಿಯೋಗೆ ಹೋಗಿ, ಚಾನೆಲ್ಗೆ ಹೋಗಿ, ಸಂದೇಶಿಸಿದ ಚಾನೆಲ್ಗೆ ಹೋಗಿ ಕಮೆಂಟ್ ಹಾಕು, ಅಲ್ಲಿ ಬ್ಲೂ ಕೊಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ಯಾನ್ ಮ್ಯೂಟುಡುಲ್ಲ. ಓಕೆ ಜಾನ್ವಿಸಿಸ್, ಓಕೆ ಇರ್ ಮ್ಯೂಟುಡುಲ್ಲಾರೆ ಹೆಂಗೆ ಗೊತ್ತಾಂಡು. ಹರೇ ಕೃಷ್ಣ ಬರೋದಿಲ್ಲ ಕಿಚ್ಚ ಬಾಸ್ ಮಂಡಿಗೆ ತಲೆಗೆ ಒಡೆದು ತಲೆ ಚಟ್ಟೆ ಆಗ್ತದ.
ಏನಾದರೂ ಆಗಲಿ ಬಿಡಿ ಸಂಧ್ಯಾ, ಎಂತ ಆಗೋದು. ಆ ಸಪೋರ್ಟ್ ಮನ್ಪೇರೆ ಪಂಡಿನಿ ಎಂಕು ವೈಟ್ ಬೊರ್ಚಿ ಪಂಡಿನಿ ನಮ್ಮ ಮಕ್ಕಳು ಬಂದು ಮನಸ್ಸು ಎನ್ನುಂಡು ಅಕ್ಲಿಗೆ ಎನ್ನ ಸಪೋರ್ಟ್ ಉಂಡು. ಓಕೆ ಎಂಕುಲು ಪೂರ ನಮ್ಮ ಮಕ್ಕಳೇ ಅವೇ ಅನಿಲಣ್ಣ. ವಾಸ್ತವ ಅವ್ರು ಬಂದರು. ವಾಸ್ತವ ಅವ್ರು ಏನು ಥಿಂಕ್ ಮಾಡ್ತಾ ಇದ್ದೀರಾ, ಏನು ಯೋಚನೆ ಮಾಡ್ತಿದ್ದೆ ವಾಸ್ತವರೇ? ಏನಾಯಿತು, ಚಾನಲ್ ಉಂಟಾ ವಾಸ್ತವ ಅವರೇ? ವಾಸ್ತವ ಅವರೇ ಚಾನಲ್ ಇದೆಯಾ? ನೋ ಸಂಧ್ಯಾ ಓನ್ಲಿ. ಜರ್ನಸಿಸ್ ಬಂದರು. ಹಾಯ್ ಜರ್ನಸಿಸ್, ವೆಲ್ಕಮ್ ಟು ಮೈ ಲೈವ್. 16 ಡನ್. ಓಕೆ ಥ್ಯಾಂಕ್ ಯು ಜರ್ನಸಿಸ್. ಆವು ಬರ್ಕಾವೆ ಓಡೆ ಬರ್ಪಾರು ವಾಸ್ತವ್ ಇಲ್ಲ ತುಳುವ ವಾಸ್ತವ್. ಸಂಧ್ಯಾ ನೀವು ಟೀಚರ್ ಹೌದಾ? ಹೌದೌದು ಟೀಚರೇ. ಯಾಕೆ ನಿಮಗೆ ಚಾನಲ್ ಶಾರ್ಟ್ ಕಮೆಂಟ್ ಆಗ್ತಿಲ್ಲ, ಅದಕ್ಕೆ ಓಲ್ಡ್ ಚಾನಲ್ ನೋಡ್ತೀನಿ ಅಷ್ಟೇ. ನೀವು ಈ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್. ಓಲ್ಡ್ ಚಾನಲ್ ಅದು ಕಾಪಿರೈಟ್ ಮೋನೋ ಆಗಲ್ಲ. ಇಟ್ಟುಕೊಂಡಿದ್ದೀನಿ ಅಷ್ಟೇ, ಸುಮ್ಮನೆ ಇಟ್ಕೊಂಡಿದ್ದೀಯಾ? ಓಕೆ ಆಯ್ತು ಈ ಚಾನಲ್ಗೆ ಮಾಡ್ತೇನೆ ಆಯಿತಾ? ಚೇತನ್ ಅಪ್ಪು ಅಲ್ಲ? ಓಕೆ 17 ಈ ಚಾನಲ್ಗೆ ಮಾಡ್ತೇನೆ. ಓಕೆ ಹೇಮಲೋಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಂದೇಶರದವರು ನಾನು ಟೀಚರ್. ಹೌದೌದು ಅವರು ಟೀಚರ್. ಅವರಿಗೆ ನಿನ್ನೆ ಟೀಚರ್ ಪೋಸ್ಟ್ ಕೊಟ್ಟದಲ್ಲವ ನೀನು, ಈಗ ಟೀಚರ್ ಅಂತ ಕೇಳ್ತೀಯಾ? ಇನ್ಸ್ಪೈರಿಂಗ್ ಅಂತ ಹೇಳ್ತದಲ್ಲೇ ದಾದಾಣಿಯೇ. ವಾಸ್ತವ ಅನಿಲ್ ಬ್ರೋ ನೀ ವಾಸ್ತವ ಇರೆಗೂ ಒಂದು ಬೈಜ್ಜ ಬ್ಲೂ ಬೈಜ್ಜ ಕೊಡ್ತೈತೆ. ದುರ್ಗಾ ಅಕ್ಕ ನಾಷ್ಟ ಆಯಿತು. ನಮ್ಮ TV 17 ಬಂದರು. ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯಾವ ಅತ್ತೆ ಅಂತ ಗೊತ್ತಿಲ್ಲವ 17. ನಾನಾದರೆ ಹಾಯ್ ನಿನಗೆ ಆಯಿತಾ? ಯಾರಿಗೆ ಅತ್ತೆ? ಎಲ್ಲರ ಅತ್ತೆಯರು ಇಲ್ಲಿದ್ದಾರೆಯಾ? ಹಾಯ್ ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅತ್ತೆ ಟಿಫಿನ್ ಆಯಿತಾ? ಟಿಫಿನ್ ಆಯಿತು, ಬ್ರೆಡ್ ಆಮ್ಲೆಟ್ ಇವತ್ತು. ನಾನು 6 ಗಂಟೆಗೆ ಮಾಡುತ್ತೇನೆ. ಸಂಧ್ಯಾ ಸಿಸ್ ಲೈವ್ ಇವತ್ತು 6 ಗಂಟೆಗೆ ಅದೇ ಬಂದು ಸಪೋರ್ಟ್ ಮಾಡಿ. ನಮ್ಮ ಜಸ್ಟ್ ಸಿಸ್ ಬಂದರು. ವೆಲ್ಕಮ್ ಟು ಮೈ ಲೈವ್. ದಿವ್ಯಾ ಸಿಸ್, ದುರ್ಗಾ ಸಿಸ್ ನಮಸ್ತೆ ಬರೋದುಲ್ಲೇರು. ನಾನು ಕನ್ನಡದ ಕಾವಲಿಗ ಅಂತ ಹೇಳ್ತಾ ಇದ್ದಾರೆ ನಮ್ಮ TV 70. ನಾವು ಕೂಡ ಕನ್ನಡಿಗರೇ. ನನ್ನ ಮಾತೃಭಾಷೆ ತುಳು. ಹೌದಾ ವಾಸ್ತವ ಅವರೇ? ಥ್ಯಾಂಕ್ ಯು. ನೀವು ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಾಸ್ತವ್ ನಮ್ಮವರೇ? ಹೌದಾ, ನನಗೆ ಗೊತ್ತೇ ಇರಲಿಲ್ಲ. ಅವರು ಹೊಸತು ಬಂದದಲ್ಲ ನಮ್ಮ ಚಾನಲ್ಗೆ. ಓಕೆ ಇದು ನಾನು ಕನ್ನಡಿಗೆ ಸಪೋರ್ಟಿಂಗ್ ಮೆಸೇಜಾ? ಓಕೆ ಬಾಲೆ ಗುಡ್ ಮಾರ್ನಿಂಗ್ ಬರೋದುಲ್ಲೇರು ನಮ್ಮ ಅನಿಲ್ ಸುವರ್ಣ. ವಾಸ್ತುಗೂ ನಮಸ್ಕಾರ ಮಲ್ತೊಂದುಲ್ಲೇರು ನಮ್ಮ ಜಸ್ಟ್ ಸಿಸ್. ಮತ್ತು ನಮ್ಮ 17 ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅನಿಲ್ ನಮಸ್ತೆ ಬರೋದುಲ್ಲೇರು ನಮ್ಮ ಜಸ್ಟ್ ಸಿಸ್. ಮಾರುತಿ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಮಾರುತಿ ಅವರೇ. ಯಾರ ಮಂಗ? ಮೆಸೇಜ್ ಡಿಲೀಟೆಡ್ ಬೈ ಜಸ್ಟ್ ಲಾಗ್. ಹೌದಾ, ಏನಾಯಿತು ಮೆಸೇಜ್? ಸಂಧ್ಯಾ ಸಿಸ್ ಬನ್ನೋದಿಲ್ಲ. ದಿವ್ಯಾ ಸಿಸ್ ಹಾಯ್ ಬನ್ನೋದಿಲ್ಲ. ಕನಿಷ್ಕಾ ನಿಯಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕನಿಷ್ಕಾ ನಿಯಲ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಕನಿಷ್ಕಾ ನಿಯಲ್ ಅವರೇ, ನೀವು ಎಂತ ತಿಂದ್ರಿ ಎಂತ ಕುಡಿದ್ರಿ ಅಂತ ಹೇಳಿ. ದಿವ್ಯಾ ಸಿಸ್ ಚಾ ಪರಿಹಾರ. ನನ್ನ ಮಾತೃಭಾಷೆ ತುಳು, ಬಟ್ ನಾನು ಕನ್ನಡ ತುಳು ಎರಡು ಕಣ್ಣು ಇದ್ದಾಗೆ. ಹೌದಾ, ನಮಗೆ ಕೂಡ ಆಗಿಯೇ ವಾಸ್ತವ ಅವರೇ. ನಾವು ಕೂಡ ಆಗಿವೆ, ಕನ್ನಡ ತುಳು ಎರಡನ್ನು ಮಾತಾಡ್ತೇವೆ. ಹಾಗಾದರೆ ನಾನು ಶಾಲೆಗೆ ಬರಬೇಕು ಸಂಧ್ಯಾ. ಯಾವಾಗ ಬರಬೇಕು? ಬನ್ನಿ ಸೂರ್ಯ ಅವರೇ, ಇವತ್ತು ಸಂಜೆ 6 ಗಂಟೆಗೆ ಶಾಲೆ ಉಂಟಾಯ್ತಾ? ಬನ್ನಿ ಆಯಿತಾ? ಬ್ರೆಡ್ ನೀವೇ ತಿನ್ನ, ನನಗೆ ಏನು ಗೊತ್ತಾ ಸೂರ್ಯ ಅವರೇ, ಇವತ್ತು ನನಗೆ ಕೂಡ ಬ್ರೆಡ್ ಇಷ್ಟ ಇಲ್ಲ. ಆದರೆ ನನ್ನ ಮಕ್ಕಳಿಗೆ ಉಂಟಲ್ಲ, ಒಬ್ಬನಿಗೆ ಬ್ರೆಡ್ ಆಮ್ಲೆಟ್ ಆಗಬೇಕಂತೆ, ಒಬ್ಬನಿಗೆ ಚಪಾತಿ ಆಗಬೇಕಂತೆ. ಮತ್ತು ಇನ್ನು ಇಬ್ಬರಿದ್ದಾರೆ, ಒಬ್ಬರಿಗೆ ಚಪಾತಿ ಒಬ್ಬನಿಗೆ ದೋಸೆ. ಶಾಲೆಗೆ ಕೊಂಡೋಗ್ಲಿಕ್ಕೆ ಉಂಟಲ್ಲ ಟಿಫಿನಲ್ಲಿ, ಒಂದು ಶಾರ್ಟ್ ಬ್ರೇಕಿಗೆ ಮತ್ತು ಲಂಚ್ ಬ್ರೇಕಿಗೆ 2 ಕೊಡಬೇಕು ನಾನು ಟಿಫಿನ್. ಅದಕ್ಕೆ ನಾನು ಇವತ್ತು 3 ಬಗೆ ತಿಂಡಿ ಮಾಡಿದ್ದೇನೆ. ಒಂದು ದೋಸೆ, ನೀರು ದೋಸೆ ಮಾಡಿದ್ದೇನೆ, ಚಪಾತಿ ಮಾಡಿದ್ದೇನೆ ಮತ್ತು ಬ್ರೆಡ್ ಆಮ್ಲೆಟ್ ಮಾಡಿದ್ದೇನೆ. ಆದರೆ ನಾನು ತಿಂದದ್ದು ಬ್ರೆಡ್ ಆಮ್ಲೆಟ್, ಅದಕ್ಕೆ ನಿಮ್ಗೆ ಹೇಳಿದ್ದು. ಲೈಕ್ ರನ್ ಅಂತ ಹೇಳ್ತಿದ್ದೆ. ಕನಿಷ್ಕಾ ಅವರೇ, ನಿಮಗೆ ಬ್ಲೂ ಕೊಟ್ಟಿದ್ದೇನೆ, ಬರಲಿಲ್ವಾ? ಬಾಲೆ ಎಂಚವುಲ್ಲ, ಚಾ ತಿಂಡಿ ಆಂಡಕ್ಕೆ ಇರೋದಿಲ್ಲ. ಅನಿಲ್ ಸುವರ್ಣ. ಕೃಷ್ಣ ನಾಯಕ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕೃಷ್ಣ ನಾಯಕ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೃಷ್ಣ ನಾಯಕ್ ಅವರು. ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಸಿಸ್ ದಾದೆ ಮೆಸೇಜ್ ಡಿಲೀಟ್ ಮಾಡ್ತಾರೆ. ಏನು ಮೆಸೇಜ್ ಅವು?
ಕೃಷ್ಣ ನಾಯ್ಕ ಅವರು ಸಪೋರ್ಟಿಂಗಲ್ಲಿದ್ದಾರೆ ಆಂಡ್ ಅಂತ ಹೇಳ್ತಾ ಇದ್ದಾರೆ. ಸೂರಿ ವಾಸ್ತವ್ ಸೂಪರ್, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೂರಿ ಅವರು. ವಾಸ್ತವ್ ಅವರನ್ನು ಅಭಿನಂದಿಸ್ತಾ ಇದ್ದಾರೆ ನಮ್ಮ ಸೂರ್ಯ ಅವರು. ಕೃಷ್ಣ ನಾಯ್ಕ ಅವರು ಜೈ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ದೋಸೆ ಬೇಕಾ ಸೂರಿ? ಆ ದೋಸೆ ಬೇಕಾದರೆ ಸಂಜೆನ ಮನೆಯಲ್ಲಿ ದೋಸೆ ಉಂಟು. ದಾದ ತಿಂಡಿ ಬಾಲೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಅನಿಲನ್ನ. ಕೃಷ್ಣ ನಾಯ್ಕ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓ ಇನ್ಸ್ಪೈರಿಂಗ್ ವರ್ಲ್ಡ್ ಕೃಷ್ಣ ನಾಯ್ಕ ಕನೆಕ್ಟ್ ಆಗ್ತಿರ್ಗ್ಯಾವೆ. ಕೃಷ್ಣ ನಾಯ್ಕ ನಿಮಗೆ ಇನ್ಸ್ಪೈರಿಂಗ್ ವರ್ಲ್ಡ್ ಶಾಲಿನಿ ಅವರು ಕನೆಕ್ಟ್ ಆಗಿದ್ದಾರಂತೆ, ನೀವು ಮತ್ತೆ ರಿಟರ್ನ್ ಮಾಡಿ ಆಯಿತಾ. ಅಲ್ಲೇ ಮೇರೆಗೆ ಜಸ್ಟಿಸಿಸ್ನ ತಿಂದರೆ ಶೋಕುಂಡಿ ಪುಳಿಯೋಗರೆಗೆ, ಜಸ್ಟಿಸಿಸ್ ಪುಳಿಯೋಗರೆಗೆ ಶೋಕುಂಡತೆ. ಈ ಕನಿಷ್ಕ ನೀ ಅಲ್ಲಿ ಬ್ಲೂ ಕೊಟ್ಟಿದ್ದೇನೆ, ಕನಿಷ್ಕ ನೀ ಅಲ್ಲಿ ಬ್ಲೂ ಕೊಟ್ಟಿದ್ದೇನೆ ನೋಡಿ ಅಂತ ಇನ್ನೊಮ್ಮೆ ಮೆಸೇಜ್ ಹಾಕಿ. ಬ್ಲೂ ಕೊಟ್ಟಿದ್ದೇನೆ, ಯಾಕೆ ಬ್ಲೂ ಬರ್ತಾ ಇಲ್ಲ ನಿಮಗೆ? ಜಸ್ಟ್ ಹೇಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸೂರ್ಯ ಅವರು. ಅನಿಲನ್ನ ಓಕೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮತ್ತು ಜಸ್ಟಿಸಿಸ್ ದಾಯ ಮೆಸೇಜ್ ಡಿಲೀಟ್ ಮಾಡಿ, ಓ ಮೆಸೇಜ್ ಅವು. 6 ಗಂಟೆಗೆ ನನ್ನ ಕ್ಲಾಸ್ ಉಂಟು ನೋಡಿ, ಸಂಧ್ಯಾ ಟೀಚರ್ ಕ್ಲಾಸ್ ಮಾಡ್ತಿದ್ದಾರೆ. 6 ಗಂಟೆಗೆ ಎಲ್ಲರೂ ಬಂದು ಅಟೆಂಡ್ ಆಗಿ ಆಯಿತಾ. ಟಿ ವಿ ಎಲ್ಲಿಯ ನೀನು? ಟಿ ವಿ ಕಾಲೇಜಿಗೆ ಹೋದ್ನಾ ಅಂತ. TV 17 ಇದ್ದೀರಾ? TV 17 ಕೃಷ್ಣ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಎಷ್ಟೋ ಬಾರಿ ಕಾಲ್ಸ್ ಇರುತ್ತದೆ ಸಂಧ್ಯಾ, ಎಂತ ಅರ್ಥ ಆಗಲಿಲ್ಲ ನನಗೆ. ಓ ಪುಳಿಯೋಗರೆ ಪುರುಷೋತ್ತಮಿ ಜಸ್ಟಿಸ್ ನಿಮ್ಮನ್ನು ವಾಸವರು ಕರೀತಾ ಇದ್ದಾರೆ. ಜೈ ಕರ್ನಾಟಕ ಮಾತೆ ಅಂತ ನಮ್ಮ ಸೂರ್ಯ ಅವರೇ ಹೇಳ್ತಾ ಇದ್ದಾರೆ. ನೋಡಬೇಕು ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಬಾಲೆ ಅವರು ಏನ ಮೆಸೇಜ್ ಅವು? ಲೈಕ್ ಕೊಡೋದವ್ರು ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಓದೋದು ಮನ ಲೇಟ್ ಅಣ್ಣ. ಕನಿಷ್ಕ ಅವರು ಇದ್ದೀರಾ? ಕನಿಷ್ಕ ನೀ ಅಲ್ಲಿ ಇದ್ದೀರಾ? ನಾನು ನಿಮಗೆ ಬ್ಲೂ ಕೊಟ್ಟಿಲ್ಲ, ಯಾಕೆ ಬರುವುದಿಲ್ಲ? ನನಗೆ ಮೆಸೇಜೇ ಬರೋದಿಲ್ಲ, ಎಲ್ಲಿ ಹೋಯ್ತಾ ಇದು? ಮೆಸೇಜೆಲ್ಲ ಹೋಯ್ತು ಕಾಣಬೇಕು. ದಾದೆ ಅನಿಲನ್ನ ಮೆಸೇಜ್ ಬಾಪೂಜಿ ಕೊಡೋದವ್ರು ಲೈಕ್ ಕೊಟ್ಟು. ನಾನು ಚೆನ್ನಾಗಿದ್ದೇನೆ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಸನ್ನೆ ಏರ್ನ ಐಡಿಟ್ ಬೈದಿ ನಾವು ಮೆಸೇಜ್ ಹೆಂಗೆ ಗೊತ್ತಾವಳತ್ತೆ ಏರೊಂದು ಒಟ್ರಾಸಿ ಮೆಸೇಜ್ ಮಾಡ್ಕೊಂಡು ಹಾಕೊಳ್ಳು. ಕಮೆಂಟ್ ಖಾಲಿ. ಹೌದು ಕಮೆಂಟ್ ಖಾಲಿ. ನಾನು ಕಮೆಂಟ್ ಬೈದು ಜಂದೆ 8 ಜನ ಇದ್ದಾರೆ, ಒಬ್ಬರು ಕೂಡ ಕಮೆಂಟ್ ಇಲ್ಲ. ನಾನೊಂದು ಇನ್ನು 15 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ನನಗೆ ಹೋಗ್ಲಿಕ್ಕೆ ಉಂಟು, ಟಾಟಾ ಹೋಗ್ಲಿಕ್ಕೆ ಉಂಟು. ಕಮೆಂಟ್ ಖಾಲಿ ಆಗಿದೆ. ಈಗ ನಮ್ಮ ಪದ್ಯ ಸ್ಟಾರ್ಟ್ ಆಗ್ತದೆ. ಕಮೆಂಟ್ ಖಾಲಿ ಆದ ನಂತರ ಪದ್ಯ ಸ್ಟಾರ್ಟ್ ಮಾಡ್ತೇನೆ ಆಯ್ತಾ. ಆ ಬರ್ಚಿಗೆ ಏರಿ ಲವ್ ಯು ಮೆಸೇಜ್ ಮಾಡಿ ಯಾನು ಲವ್ ಮಲ್ಪೆ ಅಂದೆ. ಸರಿ ಅಡ್ಡ ನಾವು ಡಿಲ್ಟ್ ಮಾಡ್ತೀನ ಏರು ಮಾರ್ರೆವು ಎಡ್ಡನ್ನು ಈರ್ಬೇಕ ಬಂತೋಳ ತೇಡ ವಾಸ್ತವ. ಓ ದೇವಾ, ಈ ದಾಯ ಹಾಕೊಂಡು ಮಲ್ಪೇರ ಅಂಚ ಪೂರ ವಾವ ಮೆಸೇಜ್ ಮಾಡುವೇರ ಗೊತ್ತಾಗುದು. ಹೆಂಗೆ ಬ್ಲೂ ಕೊಟ್ಟಿದ್ದೀರಿ ಅವನಿಗೆ? ಹೌದಾ? ಯಾರವನು? ಅದು ಸ್ಟ್ಯಾಂಡರ್ಡ್ ಕೊಟ್ಟದ್ದು ನಾನು. ಹೆಸರು ಹೇಳಿ ಅಂತೆ. ರಂಜುವಾ ಅದು ಒಂದು ಪಿರ್ಕಿಸ್ ವಾಸು ಅಂತ ನಗಡ್ತಾ ಇದ್ದಾರೆ. ಯಾನು ಬ್ಯುಸಿ ಅಂತ ಹೇಳ್ತಿದ್ದಾರೆ. ಈರ್ ಬ್ಯುಸಿ ಹೌದು ಹೆಂಗ್ಲೆ ಗೊತ್ತಾಪಣ ನನ್ನ ಈರ್ ಬ್ಯುಸಿ ಇಲ್ಲಾರಂದು. ಅನಿಲ್ ಲೈಕ್ ಕೊಡಲ್ಲ, ಯಾಕೆ ಕೊಡಬೇಕು? ಬೇಡ ಸೂರ್ಯ ಬ್ರೋ, ಲೈಕ್ ಕೊಡದಿದ್ರೆ ಬೇಡ, ಬೇಜಾರು ಮಾಡಬೇಡಿ. ನೀವು ಮಾಡಬೇಡಿ, ನೀವು ಸಪೋರ್ಟ್ ಮಾಡಿ. ನಮಿಸ್ ಅಬೀಸ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನಮಿಸ್ ಅವರೇ, ಗುಡ್ ಅಂತ ಹೇಳ್ತಾ ಇದ್ದಾರೆ. ಬಾರೋ ನನ್ನ ಮಗನೇ, ನಿಂಗೆ ಚಾಕಿ ಕೊಡ್ತೇನೆ. ಏರಿಗೆ ವಾಸ್ತವ ಚಾಕಿ ಕೊರ್ಪಾರು. ಜಸ್ಟಿಸ್ ಹೇಳ್ತಂದುಲ್ಲೇರು. ಸಂಧ್ಯಾ ಶರತ್ ಬ್ಲಾಗ್ಸ್ ಹೇಳ್ತಂದುಲ್ಲೇರು. ಏರಪ್ಪ ಹೋಯ್ತಾಯ್ ಬಾಯ್ ಬ್ಲಾಕ್ ಮಲ್ಪ್ಲವೇ ಆಯ್ ಬತ್ತೆಡ ಎಂಕ್ ತಿಕ್ಕುಜಿ ಎಂಕ್ ಮೆಸೇಜ್ ತಿಕ್ಕುಜಿ ಅವು ಏರಾಯ್ ಬತ್ತೆಡ ಬ್ಲಾಕ್ ಮಲ್ಪ್ಲೆ ಬೊಚ್ಚಾಯ್. ಗಂಡೆ ಎಂತ ನಿಂದು? ಯಾರ್ರೀ ಗಂಡೆ ಎಂತ ನಿಂದು ಅಂದರೆ ನನಗೆ ಅರ್ಥ ಆಗಲಿಲ್ಲ. ಬಾಯ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ.
ಕಿಚ್ಚ ಟೀಚರ್ ಹೌದಾ? ಟೀಚರ್ ಹೋದ್ರೆ ಮತ್ತೆ ಪೇಪರಲ್ಲಿ ಫೋಟೋ ಬರ್ತದೆ ಆಯ್ತಾ? ಟೀಚರ್ ಹೋದ್ರೆ ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಕ್ರಾಸ್ಟ್ ಉಲ್ಲೇ ಬರೋದಿಲ್ಲ. ನಾವು ಸಿ ಸಾವಾವ್. ವಾಸ್ತವ್ ನಿಂಗೆ ಜೋಕಾಲಿ ಆಡಿಸ್ತೇನೆ, ವಾಕಿಂಗ್ ಮಾಡಿಸ್ತೀನಿ. ಯಾರಿಗೆ ವಾಸ್ತವ್ ಅವರೇ ಜೋಕಾಲಿ ಆಡಿಸ್ತೀರಾ? ಯಾರು ಗೊತ್ತಿಲ್ಲವ, ಯಾರಂತ ನನಗೆ ಗೊತ್ತಿಲ್ಲ. ಸೂರಿ ಜಸ್ಟ್ ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಕಿಚ್ಚ ಬಾಸ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದೇಶ್ ಅವರು ಬಂದರು. ಎಂಥದ ತಲೆಗೆ ಹಾಯ್ ಅಂತೇಳಿ. ಹಾಯ್ ಸಿದ್ದೇಶ್ ಅವರೇ. ವಾಸ್ತವ್ಗೆ ಹೇಳಿದ್ದು ಹೌದಾ? ಓಕೆ ಓಕೆ ನಮ್ಮಿಸ್ ಅವರೇ. ತಿಂಡಿ ಆಯಿತು, ಪುಳಿಯೋಗರೆ. ಹೌದು ಪುಳಿಯೋಗರೆ ಅಂತ ಇವತ್ತು. ಏನು ಎಂತ ಇಲ್ಲ, ತಿಂಡಿ ತಿಂದ. ಹಾಂ ಎಂತ ಇಲ್ಲ, ತಿಂಡಿ ತಿಂದ. ನಮಸ್ತೆ ಅಕ್ಕ. ನಮಸ್ತೆ. ಇದು ಯಾರಪ್ಪ? ಕ್ರಿಯೇಟ್ ಟೆಕ್ ಅಂತವ್ರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಲೈವ್. ಸಿದ್ದೇಶ್ ಅವರೇ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಲೈವ್. ಇಲ್ವಾ, ಇನ್ನೂ ಆಗಿಲ್ವಾ? ಯಾರೆಲ್ಲ ತಿಂಡಿ ಆಗಲಿಲ್ಲ ಎಲ್ಲರೂ ಅನಿಲಣ್ಣನ ಹತ್ರ ಹೋಗಿ ಅವರು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತೆ. ಇವತ್ತು ಅವರ ಲೆಕ್ಕದಲ್ಲಿ ಟ್ರೀಟ್ ಇದೆ ಅಂತೆ ಎಲ್ಲರಿಗೂ. ಎಲ್ಲರೂ ಅನಿಲಣ್ಣ ನಮ್ಮ ಹತ್ರ ಹೋಗಿ ಅವರು ಎಲ್ಲಿದ್ದಾರೆ ಅಂತ ವಿಚಾರಿಸಿ ಅಲ್ಲಿಗೆ ಹೋಗಿ ಹೋಟೆಲಲ್ಲಿ ತಿಂಡಿ ತೆಗೆಸಿಕೊಡ್ತಾರೆ ಅಂತ ಇವತ್ತು. ಆಯಿತಾ? ಸಿದ್ದೇಶ್ ಅವರು 22 ಲೈಕ್ ಡನ್. ಓಕೆ ಸಿದ್ದೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಅವನು ದಿನ ಜಗಳ ಮಾಡುತ್ತೀವಿ. ಹೌದಾ? ನೀವು ಜಗಳ ಮಾಡ್ತೀರಾ? ಇಲ್ಲಿ ಬೇಡ ಜಗಳ. ಕಿಚ್ಚೋಸ್ ಇಲ್ಲ, ನಮಗೆ ಸ್ಕೂಲಲ್ಲಿ ಕೊಡಬೇಕು ತಿಂಡಿ. ಎಂಥದ್ದು ಸ್ಕೂಲ್? ಅಂಗನವಾಡಿಯವ ತಿಂಡಿ ಕೊಡಲಿಕ್ಕೆ? ಅಂಗನವಾಡಿ ಅಲ್ಲ ಇದು. ಹೆಣ್ಣು ಎಂತ ಇತ್ತು ತಿಂಡಿ? ಹಾಗೆ ನೀವು ಕೇಳಿದ್ರು ಹೆಣ್ಣು ಗಂಡು ಅಂತ, ಹಾಗೆ ಮಾತಾಡೋದು. ಓಕೆ ಓಕೆ. ಕ್ರಷ್ಟ ಲಾಗ್ಸ್ ಅವ್ರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಂಗನವಾಡಿ ಆದರೆ ಕೊಡಬೇಕಪ್ಪ ತಿಂಡಿ, ಮೊಟ್ಟೆ ಎಲ್ಲ ಸಿಗ್ತದೆ ಅಂಗನವಾಡಿಯಲ್ಲಿ. ಇಲ್ಲಿಲ್ಲವಾ? ಮಧ್ಯಾಹ್ನ 2 ಗಂಟೆಗೆ ಲೈವ್ ಇದೆ, ಬನ್ನಿ ಅಲ್ಲ ನೋಡಿ. ನಮ್ಮಿಸ್ ಹಬ್ಬೀಸ್ ಅವರದ್ದು ಲೈವ್ ಇದೆ 2 ಗಂಟೆಗೆ. ಎಲ್ಲರೂ ಹೋಗುವ ಆಯಿತಾ? ಎಲ್ಲರೂ ಟೈಮ್ ನೋಟ್ ಮಾಡಿ ಇಟ್ಕೊಳ್ಳಿ ಆಯಿತಾ? ಕುಂದಾಪುರ ಕನ್ನಡ ಅದು. ಹೌದಾ? ಕುಂದಾಪುರ ಕನ್ನಡ ಹಾಗೆಯಾ? ನನಗೆ ಗೊತ್ತಿಲ್ಲ. ನಾನು ಕುಂದಾಪುರಕ್ಕೆ 1 ಸಲ ಹೋಗಿದ್ದೇನೆ ಅಷ್ಟೇ. ಒಂದು ಮದುವೆಗೆ ಏನೋ ಹೋಗಿದ್ದೇನೆ, ಅದು ಚಿಕ್ಕವಳಿದ್ದೆ ಆಗ. ಯಾವ ಊರು ನಿಮ್ಮದು ಸಂಗೀತ ಮೇಡಮ್? ನಮ್ಮದು ಮಂಗಳೂರು. ನಮ್ಮಿಸ್ ಹಬೀಸ್ ಹಾಯ್ ಗುಂಡಮ್ಮ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗುಂಡಮ್ಮ ಅಂದರೆ ನಮ್ಮ ಕ್ರಾಸ್ಟಾಸಿಸ್. ಹಾಯ್ ನಮ್ಮಿಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗುಂಡಮ್ಮನವರು ಕ್ರಾಸ್ಟಾಸಿಸ್ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರಿಗೆ ಹಾಯ್ ಅಂತ. ತಿಂಡಿ ನೀರು ದೋಸೆ ಮಾರಾಯ ಅಂತ ಹೇಳ್ತಾ ಇದ್ದಾರೆ. ಒಲ್ಪ ಕುಡ್ಲಾಡ ಅಂತ ಹೇಳ್ತಾರೆ. ಈರ್ಲ ಕುಡ್ಲಾನೆ ಎಂಕುಲ್ ಕುಡ್ಲಾಡು ಸುರತ್ ಕಳ್ಡುಪ್ಪುನು. ಮಧ್ಯಾಹ್ನ ತನಕ ಅಂಗನವಾಡಿ, ಮಧ್ಯಾಹ್ನ ಮೇಲೆ ಹೆಂಗಾರ ಮಾಡಿ ತಾಯಂದಿರ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬೇಗ ಬೇಗ ಮನೆಗೆ ಓಡಿ. ಹೌದಾ? ಅಂಗನವಾಡಿ 3:30 ತನಕ ಉಂಟು ಅಂಗನವಾಡಿ, ಮಧ್ಯಾಹ್ನ ತನಕ ಅಲ್ಲ. ಇಲ್ಲಿ ಪೊಲೀಸ್ ಬಂದಿದ್ದಾರೆ ನಿಮ್ಮ ಲೈವ್ಗೆ ನೋಡಿ. ಇಲ್ಲಿ ಯಾರಪ್ಪ ಪೊಲೀಸು? ಸತ್ಯ ಹೆಂಗೆ ಪೋಡಿಗೆಲ್ಲ ಅವನು ಏರಿಯಾ ಪೊಲೀಸು. ಯಾರು ಪೊಲೀಸು? ಲೈಕ್ ಬೇಡ, ಸಪೋರ್ಟ್ ಬೇಕಾ ನಿಮಗೆ? ಅಲ್ಲ, ಲೈಕ್ ಕೊಡೋದಾದರೆ ಕೊಡಿ ಸೂರ್ಯ ಅವರೇ, ಇದಿಲ್ಲ ಬಲವಂತ ಇಲ್ಲ. ಗುಂಡಮ್ಮ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಸ್ಟಿಸ್ ನಾನಿಲ್ಲ 6 ಗಂಟೆವರೆಗೆ ಯಾರ ಲೈವ್ಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಲೇ ಹೇಳ್ತಾ ಇದ್ದಾರೆ. ಯಾಕೆ ಅನಿಲಣ್ಣ? ಪೂರ್ಣಿಮಾ ಪ್ರಶಾಂತ್ ತುಳುಲಾಗ್ ಅವರು ಬಂದರು. ಹಾಯ್ ಸಂಗೀತಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆ. ಗುಡ್ ಮಾರ್ನಿಂಗ್ ಪೂರ್ಣಿಮಾ ಅವರೇ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಲೈವ್. ಪೂರ್ಣಿಮಾ ಅವರೇ, ಏನು ತಿಂದ್ರಿ, ಏನು ಕುಡಿದ್ರಿ ಹೇಳಿ ಆಯಿತಾ? ಚಹಾ ಕುಡಿದ್ರಾ, ಟೀ ಕುಡಿದ್ರಾ, ಎಂತ ತಿಂದ್ರಿ? ನಮ್ಮಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ನಮ್ಮಿಸ್ ಅವರೇ. ಮೆಸೇಜ್ ಬರೋದುಂಟು. ಇನ್ನೊಂದು 10 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ. ಜಗದೋಧಾರನ ನನಗೆ ಮೆಸೇಜ್ ಬರುವುದಿಲ್ಲ. ಈಗ ಪುನಃ ಏನಾಯಿತು ಗೊತ್ತಾಗೋದಿಲ್ಲ ನನಗೆ. ಆಡಿಸಿದಳೆ ಶೋಧೆ ಜಗದೋಧಾರನ. ಹಾಯ್ ಎಲ್ಲರಿಗೂ ಅಂತೇಳಿ ಹಾಯ್ ಜಸ್ಟ್ ಅಂತ ಹೇಳ್ತಾರೆ ನಮ್ಮಿಸ್ ಅವರು. ಮತ್ತು ಅಂಗನವಾಡಿ ಲೈವ್ ಮಲ್ಪ್ಲೆ ಬೊಕ್ಕ ಅಂಗನವಾಡಿ ಲೈವ ಮಸಾಲೆ ದೋಸೆ ಅಂತೆ ಇವರಿಗೆ. ಓ ದೇವ, ಮಸಾಲೆ ದೋಸೆ ಅಂತೆ ಪೂರ್ಣಿಮಾ ಅವರಿಗೆ. ಅಲ್ಲಿಗೆ ಹೋಗುವ ನಾವೆಲ್ಲ. ಜಸ್ಟ್ ದಾದ ಬ್ಯುಸಿ ಹಾಕೇನೊಂದು ಲೇರು ಕ್ರಸ್ಟಸಿಸ್ ಏನೇ ಮಂಡಿ ಮೇಲೆ ಕೊಡ್ತೆ.
ಯಾಕೆ ವಾಸ್ತವರೇ ಮಂಡೆ ಮೇಲೆ ಕೊಡ್ತೀರಾ, ಏನಾಯ್ತು? ಕ್ರಾಸ್ತಾ ಕ್ರಾಸ್ತ ಸಿಸ್ಸಾ ಇರೆಗ್ ದಾದ ತಿಂಡಿ ಎಂಕಿನೇ ತಿಂಡಿ ಪಂಡದಾದ ಮೋಜಿ ಮೋಜಿ ತಿಂಡಿ ಉಂಡು. ಒಂಜಿ ಬ್ರೆಡ್ ಆಮ್ಲೆಟ್ ಉಂಡು, ಒಂಜಿ ಚಪಾತಿ ಉಂಡು, ಒಂಜಿ ನೀರು ದೋಸೆ ಉಂಡು. ಯಾನ್ ಮಾತ್ರ ಬ್ರೆಡ್ ಆಮ್ಲೆಟ್ ತಿನ್ನಿ. ನಮಸ್ತೆ ಸಂಗೀತಕ್ಕ, ಕ್ಯೂಟಿ ಚಾನಲ್ ಅವರು. ಹೌದಾ ಕ್ಯೂಟಿ ಚಾನಲ್ ಅವರ? ಓಕೆ, ವೆಲ್ಕಮ್ ಟು ಮೈ ಲೈವ್. ಕ್ಯೂಟಿ ಕ್ಯೂಟಿ ಚಾನಲ್ ಅವರೇ, ವೆಲ್ಕಮ್ ಟು ಲೈವ್. ಕ್ರಾಸ್ತಾಸಿಸ್ ಪನೋದಿಲ್ಲ ನಮ್ಮ ವಾಸ್ತವ ಚಾ ಪರಿಹಾರಕ್ಕೆ ಏನೋದಿಲ್ಲ ನಮ್ಮ ಕ್ರಾಸ್ತಾಸಿಸ್. ಎನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ. ಫಾಲ್ ಫೆರ್ನಾಂಡಿಸ್ ಅವರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಫಾಲ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಚಹಾ ಕುಡಿದ್ರಾ, ತಿಂಡಿ ತಿಂದ್ರಾ, ಎಂತ ತಿಂದ್ರಿ, ಎಂತ ಕುಡಿದ್ರಿ ಅಂತ ಹೇಳಿ ಆಯ್ತಾ? ಮಾತೆಲ್ಲ ಬಲೆ ಮಸಾಲೆ ದೋಸೆ ರೆಡಿ ಉಂಟು. ವಾವ್, ಮಸಾಲೆ ದೋಸೆಗೆ ಅಲ್ಲೆಲ್ಲ ಎತ್ತೊಂದಿಲ್ಲ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಗಪ್ಪ ತಿಂಡಿ ತಿನ್ನರೆ ಎಲ್ಲ ಅಡೆಗೆ ಬರ್ಪೆ. ಓಕೆ ಓಕೆ, ಬಲೆ ಬಲೆ ಕ್ರಿಯೇಟೆಕ್ ಆರ್ಕೆ ಅವರೇ ಬನ್ನಿ ನೀವು ಕೂಡ. ಜಗ್ಗು ಅವ್ರು ಬಂದರು, ಹಾಯ್ ಸಂಗೀತಕ್ಕ ಬನ್ನೊಂದುಲ್ಲೇರು. ಹಾಯ್ ಜಗ್ಗಣ್ಣ, ಎಂಚೊಲ್ಲರು ಚಾ ಪರಿಯಾರ ತಿಂಡ್ರೆ ತಿನ್ಯಾರ, ದಾದ ತಿನ್ಯಾರು, ದಾದ ಪರಿಯಾರ ಪಲ್ಲೆ. ಜಗ್ಗಣ್ಣ ಲವರ್ ಬಾಯ್ ಆತೀರಾ ಅಂದತೆ ಕೋಡೆ ಪ್ರೀತಿಸಿಸ್ನ ಲೈವ್ಡು. ಬಾಯ್ ಹಾಲ್ ಬರೋದಿಲ್ಲ. ಥ್ಯಾಂಕ್ ಯು ಅನಿಲ್ ಅಣ್ಣ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಲೈವಿಗೆ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅನಿಲ್ ಅಣ್ಣ. ವಾಸ್ತವ ಅವರು ಎಂಕಿನಿ ತಿಂಡಿ ನೆಲಕಡಲೆದ ಪುಂಡಿ ಅವು ಎಂಚ ಮಲ್ಪು ನೆಲಕಡಲೆದ ಪುಂಡಿ ಚುಕ್ಕಿ ಅಂಡೆಲ್ಲ ಮಲ್ಪೇರು ನೆಲಕಡಲೆದ ಪುಂಡಿ ಎಂಚ ಮಲ್ಪು ನಾವು ದಾದ ತಿಂಡಿ ಗುಂಡಮ್ಮ ಅಕ್ಕ ಪನೊಂದುಲ್ಲೇರು. ನಮ್ಮ ಜಸ್ಟಿಸ್ ಹಾಯ್ ಕ್ರಾಸ್ಟಸಿಸ್ ಪನೊಂದುಲ್ಲೇರು. ನಮ್ಮ ಜಗ್ಗು ಅಣ್ಣ ಬರೋದುಲ್ಲೇರು. ದಿವ್ಯ ಸಿಸ್ ವಾಸ್ತವ್ ಜಸ್ಟ್ ಲೆತ್ತೊಂದುಲ್ಲೇರು. ಫಾಲ್ ಫೆರ್ನಾಂಡಿಸ್ ಚಪಾತಿ ಬರೋದಿಲ್ಲೇರು. ಹೌದಾ ಚಪಾತಿಯಾ? ಓಕೆ ಓಕೆ. ಜಸ್ಟ್ ಸಿಸ್ ಬೆಸ್ಟ್ ಬರೋದುಲ್ಲೇರು. ಓಕೆ ಓಕೆ. ದಾದ ಪಾತೇರ್ನು ಪುಂಡಿ ನೆಲ ಕಡದಿಲ್ಲ ಪುಂಡಿಗೆ ಅಂದು ಸಿಸ್ ನೆಲ ಕಡದಿಲ್ಲ ಪುಂಡಿಗೆ ವಾಸ್ತವ ಅನ್ನಗೆ ಆಯ್ಕೆ ಯಾರು ಬನ್ನಿ. ನೆಲ ಕಡದಿಲ್ಲ ಪುಂಡಿ ಮಲ್ಪೇರ ಆಪುಂಡ ಚುಕ್ಕಿ ಹಣ್ಣೆಲ್ಲ ಮಲ್ಪೇರು ಮುಲ್ಪ ಕರೆಂಟ್ ಇಜ್ಜಿ ಚಾರ್ಜ್ ಇಜ್ಜಿ ಮಾರ್ರೆ ಅಂದೇ ದಾನೆ ಕರೆಂಟ್ ಇಜ್ಜಿ ಎಂಕ್ಲೆ ಪೂರ ಕರೆಂಟ್ ಉಂಡು. ಆ ಎಂಕ್ಲೆ ಇನ್ವರ್ಟರ್ ಉಂಡು ಅಂಚೆ ಗೊತ್ತಾಪುಜ್ಜಿ ಕರೆಂಟ್ ಪೋಂಡಲ. ಹಾಯ್ ಜಗ್ಗಣ್ಣ ಪನಂದುಲೇರು. ನಮ್ಮ ಪ್ರಶಾಂತ್ ಪೂರ್ಣಿಮಾ ಪ್ರಶಾಂತ್ ಬಕ್ಕ ಜಗ್ಗಣ್ಣೆ ಲೈಕ್ ಕೊರಿಯರ್ಗೆ ಬಾಲೆ ಬಾಯ್ ಪನದುಲ್ಲೇರು. ನಮ್ಮ ಅನಿಲ್ ಅಣ್ಣೆ ಹಾಯ್ ದಿವ್ಯ ತಂಗಿ ಪನದುಲ್ಲೇರು. ಲೈಕ್ ಡನ್ ಪನದುಲ್ಲೇರು. ನಮ್ಮ ಫೆರ್ನಾಂಡಿಸ್ ಬಕ್ಕ ವಾಸ್ತವ್ ನಿಮಗೆ ಮಸಾಲೆ ದೋಸೆ ತಿಂದಾಂಡು ಕಡ್ಲೆದ ನನ್ನೈತೆ ಸ್ಪೆಷಲ್ ದೋಸೆ ಹಾಕೊಂಡು. ಜಗ್ಗು ಹಾಯ್ ಪನದುಲ್ಲೇರು. ಜಸ್ಟ್ ಸಿಸ್ ಬಾಯ್ ಪನದುಲ್ಲೇರು. ನಾನೇ ದಿವ್ಯ ಸಿಸ್ ಪೋಪಿನೇ. ಓಕೆ ಸಿಸ್ ಬಾಯ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಜಸ್ಟ್ ಸಿಸ್ ನಿಮಗೆ. ಜಗ್ಗು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಜಗ್ಗು ಬ್ರೋ ಹಾಯ್ ಬಾಯ್ ಎರಡು ಹೇಳ್ತಾ ಇದ್ದಾರೆ ಅನಿಲನ್ನ. ನೀರು ದೋಸೆ ಜಸ್ಟ್ ಇರೆಗ್ದಾದೆ ಜಸ್ಟ್ ಸಿಸ್ಗೆ ಪುಳಿಯೋಗರೆಗೆ. ಜಗ್ಗು ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಜರ್ಸಿ ಪೆತ್ತಗ ಕಡಲೆ ಪುಂಡಿ ಪಾಡ್ ಮಸ್ತ್ ಇಷ್ಟ ಅಂದ್ ಜರ್ಸಿ ಪೆತ್ತಗ ಪಾಡ್ನು ಕಡಲದ ಪುಂಡಿ ಇಂದು ವಾಸ್ತವ ಆರ್ತಿರೊಂದುಲ್ಲೇರ್ಗೆ. ದುರ್ಗಾ ಸಿಸ್ ದಾದ ತಿಂಡಿ ಹೆಂಗ್ಕೊಂಡತೆ ಸಿಸ್ ಎನ್ನದು ಒರಿಯಾಗ ಎನ್ನ ಮಗಕ್ಕೆ ಬ್ರೆಡ್ ಆಮ್ಲೆಟ್ ಅವಡ್ಗೆ ಬಕ್ಕ ಒರಿಯಾಗ ಚಪಾತಿ ಅವಡ್ಗೆ ಅಂಚೆ ಮೂಜಿ ತಿನ್ರೇಣಿ ಚಪಾತಿ ದೋಸೆ ಬ್ರೆಡ್ ಆಮ್ಲೆಟ್. ವಾಸ್ತವ ಪನೊಂದುಲ್ಲೇರು ಜಸ್ಟ್ ಪಂದು ಯೋಚನೆ ಮಾಡ್ತಿದ್ದೇನೆ. ದಾದ ಯೋಚನೆ ಹೆಂಗೆ ಗೊತ್ತುಜ್ಜಿ. ದಾದ ವಾಸ್ತು ಪನೊಂದುಲ್ಲೇರು. ಉಮಾರೆಡ್ಡಿ ವೆಲ್ಕಮ್ ಟು ಮೈ ಲೈವ್. ಉಮಾರೆಡ್ಡಿ ಹಾಯ್ ಗುಡ್ ಮಾರ್ನಿಂಗ್. ಜಸ್ಟ್ ಕಿವಿಗೆ ಹತ್ತಿ ಮರ ಇಟ್ಕೊಂಡಿದ್ದೀರಾ ಯಾಕ್ರಿ ವಾಸ್ತವ ಅವರೇ ಹಾಗೆ ಹೇಳುದು? ಎಂತಾಯ್ತು? ನಿಂಗಾಗಿ ಹೇಳುಬೇಕತೆ ನೂರನು. ಜಸ್ಟ್ ಸಿಸ್ ಯೋಚನೆ ಮಾಡ್ತಾ ಇದ್ದಾರೆ, ಎಂತ ಥಿಂಕ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನನಗೆ. ಜಸ್ಟ್ ಸಿಸ್ ನೀವೇ ಹೇಳಿ ಎಂತ ನೀವು ಯೋಚನೆ ಮಾಡೋದು ಅಂತ.
ಒನಸಾಂಡೆ ಅಂದ್ ಕಾಂಡೆ ಕಾಂಡೆ ಯಾನ್ ಒನಸ್ ಮಲ್ದಿಜಿನಿ ಯಾನ್ ಬ್ರೆಡ್ ಆಮ್ಲೆಟ್ ತಿನಿಯೆ ಇಲ್ಲ ವಾಸ್ತು ಯಾಕೆ ಈರ್ನ ಒನಸಾಂಡೆ ಜಗ್ಗಣ್ಣ ಜಗದೋಧಾರನ ಕನ್ನಡದ ಶುರು ಮಲ್ತದೆ ಇತ್ತೆ ಫುಲ್ ಕಂಟಿನ್ಯೂ ಮಲ್ತೊಂದು ಉಲ್ಲರು ದಾದಾಂಡ್ ಕನ್ನಡ ನಮ್ಮ ಕನ್ನಡ ಹಿಂದಿ ತುಳು ಪೂರೆಡ್ಲ ಉಲ್ಲ ಏರ್ ಬತ್ತಲೆಲ್ಲ ಪಾತಿರ್ ನಾಳೆ ಹಿಂದಿ ಪೂರ ಒಟ್ರಾಸಿ ಪಾತಿರ್ ನಾವೇ ಕನ್ನಡ ತುಳು ಕರೆಕ್ಟ್ ಪಾತಿರ್ವೇನು ಕೆಲವೊಂಜಿ ಕನ್ನಡದ ಗೊತ್ತಾಪು ಅಗ್ಗು ಬ್ರೋಪನದಲ್ಲಿ ವಾಸ್ತವ ಬಕ್ಕ ಯಾವಾಗ ವಾಸ್ತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಸ್ಟ್ ಸಿಸ್ ಜಗಣ್ಣ ದಾದ ತಿನ್ರೆ ಜಗಣ್ಣ ಚಾ ಪರಿಹಾರ ದಾದ ತಿನ್ರೆ ವಾಸ್ತು ಹಾಯ್ ಅಂತ ಹೇಳ್ತಾರೆ ಒಂದು ವರ್ಷದ ಹಿಂದೆ ಏನಾಯ್ತು ವಾಸ್ತವ ಅವರೇ ಹಾಯ್ ವಾಸ್ತವ್ ಬ್ರದರ್ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ ವಾಸ್ತು ತಿಂಡಿ ಆಯ್ತಂತ ಕೇಳ್ತಾ ಇದ್ದಾರೆ ಜಸ್ಟ್ ಸಿಸ್ ಜೈ ಕರ್ನಾಟಕ ಮಾತೆ ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೂರ್ಯ ಅವರು ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವರೇ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ನಿಮ್ಮ ಹೆಸರು ಏನು ಬೇರೆ ಇಲ್ವಾ ಜಸ್ಟ್ ಅವರದ್ದು ಹೆಸರು ದಿವ್ಯ ಸಿಸ್ ಅಂತ ಆವಾಗ ನಾನು ಹುಟ್ಟಿಲ್ಲ ಒಂದು ವರ್ಷದ ಹಿಂದೆ ಜಸ್ಟ್ ಸಿಸ್ ಹುಟ್ಟಿಲ್ಲ ಅಂತೆ ಕನ್ನಡದ ಕಂದ ಸೂರ್ಯ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ಸೂರ್ಯ ಅವರೇ ಜಸ್ಟ್ ಸಿಸ್ ಪೋಯ್ ವರ್ಷ ಪುಟದಿತ್ತು ಜರ್ಗೆ ವಾಸ್ತವ ಅವರೇ ನೋಡಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಜಸ್ಟ್ ಸಿಸ್ ದಿವ್ಯಾ ಅಂತ ಹೇಳ್ತಾ ಇದ್ದಾರೆ ಶೋಕುಂಡು ದಿವ್ಯ ಪುದರ್ ಹೌದಾ ನಿಮ್ಮ ಬಾಯಿಗೆ ನುಗ್ಗೆ ಸೊಪ್ಪು ಅಯ್ಯೋ ಜಸ್ಟ್ ಸಿಸ್ ನೆಗಡ್ತಾ ಇದ್ದಾರೆ ಜಗದೋಧಾರನ ತುಳು ಸಾಂಗ್ ಪಲ್ಲೆ ತುಳು ಸಾಂಗ್ ಬರ್ಪುಜಿ ಆತು ತಾಸೆದ ಪೆಟ್ಟಗ ಊರುದ ಪಿಲಿಕೊಲು ನಲಿಪುನ ಪೊರ್ಲುತ್ತು ಯಾರ ಆತಿ ಬರ್ಪಿದವು ಅವ್ರು ಆಗ ಬರುಚಿ ಬಕ್ಕ ಒಂಜಿ ಬಂತಂತಲೆ ಎನ್ನ ಜೀವದ ಸೆಳೆಯಾಲ ಪ್ರತಿ ಜನ್ಮಗು ಜೊತೆಯಾಲ ಎನ್ನ ಉಡಲೆದಾರ ಮನೆಗೂ ಮೋಕೆದ ರಾಣಿಯ ಆತೆ ಬರ್ಪಿ ನಾವು ತುಳು ಸಾಂಗ್ ಪಲ್ನೆ ಆತೆ ಬರ್ಪಿನಿ ಕ್ರಿಯೇಟ್ ಇನ್ನ ಚಾನಲ್ ಉಂಡೆ ಆರ್ಕೆ ಚಾನಲ್ ಉಂಡಾ ವಾಸ್ತವರ ಜೊತೆಗೆ ನಾನು ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ದಿವ್ಯ ಸಿಸ್ ದಾದಾಂಡ್ ವಾಸ್ತವ್ ಮತ್ತು ದಿವ್ಯ ಸಿಸ್ ಎಂತಾಯಿತು ಜಸ್ಟ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಪಲ್ಲೆ ದಾದಾಂಡ್ ಮೈನು ಹಾಯ್ ಜಾನ್ ಯಾರಪ್ಪ ನೀವು ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಕ್ರಸ್ಟಸಿಸ್ ಥ್ಯಾಂಕ್ ಯು ಸೋ ಮಚ್ ಕ್ರಸ್ಟಸಿಸ್ ಸಪೋರ್ಟ್ ಮಾಡ್ತೀನಿ ಬರ್ತದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಲೈವಿಗೆ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾನ್ಲೆತ್ತು ಅಂತೆ 5 ನಿಮಿಷ ನನ್ನ ಪಕ್ಕ ಲೈವ್ ಎಂಡ್ ಮಲ್ಪುಂಟು ಸಿಂಗೊಂಚೂರು ಪೋಯರುಂಡು ಓಕೆ ಬಾಯ್ ಪರದುಲ್ಲೇರು ಮಾತಿರಲ್ಲ ಬಾಯ್ ಪರದುಲ್ಲೇರು ನಮ್ಮ ಕ್ರಸ್ಟಸಿಸ್ ಬಾಯ್ ಕ್ರಸ್ಟಸಿಸ್ ನಾನು ಕೇಳಿದ್ದು ಅಲ್ವಾ ತಿಂಡಿ ಆಯ್ತಾ ಎಂತ ತಿಂಡಿ ಅಂತ ಹೌದು ಎಂತ ತಿಂಡಿ ಅಂತ ಕೇಳಿದ್ದಲ್ಲ ಹೇಳಬೇಕಲ್ಲ ಅವರು ಕಡಲೆದ ಪುಂಡಿ ಅಂತ ಹೇಳಿದಲ್ಲ ದಿವ್ಯ ಸಿಸ್ ಕಡಲೆದ ಪುಂಡಿ ಅಂತ ಹೇಳಿದಲ್ಲ ಈ ಅರಮನೆ ತುರೆಮನೆ ಅಂದರೆ ಸೆರೆಮನೆ ಕಳಿಸಿ ಬಿಡ್ತೇನೆ ಹುಷಾರ್ ವಾಸ್ತವರೇ ಅದು ಪದ್ಯವ ವಾಸ್ತವರೇ
ಅದು ಪದ್ಯ, ಅದಕ್ಕೆಲ್ಲ ಮಂಡೆ ಬಿಸಿ ಮಾಡಬಾರ್ದು ನೀವು. ನನಗೆ ವಾಟರ್ ದೋಸೆ, ನೀರು ದೋಸೆಗೆ ಗುಂಡಮಕ್ಕ ದಾದ ತಿಂಡಿ ಬರೋದಿಲ್ಲೇರು ನಮ್ಮ ಜಸ್ಟ್ ಸಿಸ್ ಕ್ರಸ್ಟ್ ಸಿಸ್ ಪೋಯರಾ ಅಂದಿಯೇ ಬಾಯ್ ಪಂಡೇರುವಲ್ಲ. ಅನಿಲ್ ಅವರು ಬಂದರು, ಹಾಯ್ ಅಂತ ಹೇಳ್ತಿದ್ರು. ಹಾಯ್ ಅನಿಲ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಅನಿಲ್ ಅವರೇ, ಕಾಫಿ ಕುಡಿದ್ರಾ, ತಿಂಡಿ ತಿಂದ್ರಾ, ಚಹಾ ಕುಡಿದ್ರಾ, ಮತ್ತೆ ತಿಂಡಿ ತಿಂದ್ರ, ಏನು ತಿಂದ್ರಿ, ಏನು ಕುಡಿದ್ರಿ ಅಂತ ಹೇಳಿ ಆಯ್ತಾ. ಜಸ್ಟ್ ಓಕೆ ವಾಸ್ತು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಸಿಸ್ ಸ್ವಾಮಿ ಎನ್ ಅವ್ರು ಬಂದರು, ಹಾಯ್ ಅಂತ ಹೇಳ್ತಾರೆ. ಯಾರೆಲ್ಲ ಇದ್ದೀರಾ ಲೈಕ್ ಕೊಟ್ಟದವರು ಲೈಕ್ ಕೊಟ್ಟು ಬಿಡಿ ಆಯ್ತಾ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಟ್ಟು ಬಿಡಿ. ಸ್ವಾಮಿ ಎನ್ ಅವರು ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಸ್ವಾಮಿ ಅವರೇ, ಹಾಯ್. பொருளுய ತುಳುನಾಡು ಸಾರಯ ಸಳದ ತಾಮರ ನಮ ಭಾಷೆ ಮಲ್ಲಿಗೆ ಸಂಪಿಗೆ ಕೇದಗೆ ತುಳುವೆರೆ ಬಂಗಾರ ಮನಸ್ಸು. ಕೃತಿಯನ್ನು ನೀವು ನನಗೆ ಅಡು ಕೊಟ್ಬಿಡಿ. ಎಂತ ಓ ಸುನಿಲ, ಖಾಲಿ ಆಗಿದೆ ನಮ್ಮ ಮನೆ HP ಗ್ಯಾಸ್, ಅಡಿಗೆ ಏನಿಲ್ಲ. ಹೌದಾ, ಖಾಲಿ ಆಗಿದೆಯಾ? ಓಕೆ, ನೀವು ಅವರಿಗೆ ಫೋನ್ ಮಾಡಿ, ಆ ಗ್ಯಾಸ್ HP ಗ್ಯಾಸ್ ಏಜೆನ್ಸಿಗೆ ಫೋನ್ ಮಾಡಿ ಬುಕ್ ಮಾಡಿ ಅಲ್ಲ. ಅನಿಲ್ ಅಣ್ಣಗೆ ಹೇಳುದ ನೀವು? ಗುರ್ತುಂಟಾ ವಾಸ್ತವರೇ ಅನಿಲ್ ಅವರದು? ಓಕೆ, ನಾನು ಹೋಗ್ತೇನೆ ದುರ್ಗಾ ಸಿಸ್, ಬಾಯ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಜಸ್ಟ್ ಆ್ಯಡ್ ಯುವರ್ ಟಿಫಿನ್. ಹೌದು, ಆಗ ಹೇಳಿದ್ರಲ್ಲ ಅವ್ರು ಟಿಫಿನ್ ಮಾಡಿದ್ರಂತ. ಪಡ್ಡಾಯಿ ಗಂಗೇಡು ಪೇರದೋ ಕುಳಿ ಮೂಡಾಯಿ ಬಾನಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರದೋ ಕುಳಿ ಕಣ್ಣಲ್ಲಿ ಕನಸಿದರೆ ನೆನಪಿದೆ ಬೆಳ್ಳಿ ಮೋಡ ತಳಿ ಚಂದಿರ ಬಂದಂತೆ. ಎಲ್ಲಿಗೂ ಹೋದದ್ದು TV17 ನೀವು? ವಾಟ್ ಅಬೌಟ್ ಯು ಅಂತ ಹೇಳ್ತಾ ಇದ್ದಾರೆ. ಕಣ್ಣಲ್ಲಿ ಕನಸಿದೆ ನೆನಪಿದೆ ಬೆಳ್ಳಿ ಮೋಡ ತಳಿ ಚಂದಿರ ಬಂದಂತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ TV17 ಅವರು. ನಾನೀಗ ಹೋಗ್ತಾ ಇದ್ದೇನೆ ಆಯ್ತಾ. ನಾನು ಲೈವ್ ಎಂಡ್ ಮಾಡೋದೀಗ. ನೀವೇನು ಲೇಟ್ ಇದ್ದೀರಾ? ಇಲ್ಲಿಯೇ ಕಾಲೇಜ್ ಇಲ್ವಾ? ಸಮ್ಮರ್ ಇಲ್ವಾ ನಿಮಗೆ? ಸಮ್ಮರ್ ರಜೆ ಇಲ್ವಾ? TV17 ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬಾಯ್ ವಾಸ್ತವರೇ, ಬಾಯ್. ಥ್ಯಾಂಕ್ ಯು ವಾಸ್ತವರೇ, ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ವಾಸ್ತವರೇ, ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯ್ತಾ. ಅರ್ಜುನ್ ಹಂಟರ್ ಲಾಗ್ಸ್ ಅವರು ಬಂದರು. ಹಾಯ್ ಅರ್ಜುನ್ ಅವರೇ. ಕಾಫಿ ಕುಡಿದ್ರಾ, ಟೀ ಕುಡಿದ್ರಾ, ಏನು ಕುಡಿದ್ರಿ, ಏನು ತಿಂದ್ರಿ ನೀವು? TV17 ನಾನು ಕನ್ನಡದ ಕಾವಲಿಗ ಅಂತ ಹೇಳ್ತಾ ಇದ್ರೆ. ಹೌದಾ? SR ಲಾಗ್ಸ್ ಅಣ್ಣೆ ಬತ್ತೀರು ಅಣ್ಣ ದಾದೆ ತಿಂಡ್ರೆಗಿನಿ. ಯಾವುದು ಕುಡಿಯಲ್ಲ, ಏನು ತಿಂದಿಲ್ಲ. ಹೌದಾ? ಏನು ಕುಡಿಯೋದಿಲ್ಲ? ಮತ್ತೆ ಎಂತಾಗ ಮಾಡೋದು ನೀವು? ಬೆಳಿಗ್ಗೆ ಊಟ ಮಾಡ್ತೀರಾ? ನಿಮ್ಮದು ಆಯಿತಾ? ನಮ್ದು ಆಯಿತು ಬ್ರೋ, ಅರ್ಜುನ್ ಬ್ರೋ, ನಮ್ದು ಆಯಿತು. ನಮ್ಮದು ಕಾಫಿ, ನಾವು ಟೀ ಕುಡಿಯೋದು. ಟೀ ಆಯಿತು, ತಿಂಡಿ ಆಯಿತು, ಎಲ್ಲ ಆಯಿತು ನಮ್ಮದು. ಹೆಲೋ ಅಂತ ಹೇಳ್ತಾ ಇದ್ದಾರೆ. ಚಪಾತಿಯಾ? ವಾವ್, ಚಪಾತಿ ಎಂಕಲ ಚಪಾತಿಲೊಂಡು ದೋಸೆಲುಂಡು. ಸಮ್ಮರ್ ರಜೆಯಲ್ಲಿ ನಮ್ಮ ಅಮ್ಮ ಕೆಲಸ ಮಾಡಿಲ್ಲ ಅಂದರೆ ಪೆಪ್ಪರ್ ಹುಡುಗಿ ಕಣ್ಣಿಗೆ ಹಾಕ್ತಾ ಇದ್ರು. ಇವಾಗ ಎಲ್ಲ ಸಮ್ಮರ್ ಟ್ರಿಮ್ಮರ್. ಬೆಳಿಗ್ಗೆ ಜಿಮ್ ಮಾಡ್ತೀವಿ. ಹೌದಾ? ಜಿಮ್ಮಿಗೆ ಹೋಗ್ತೀರಾ? ಓಕೆ. ಯಾವ ಊರು ಮೇಡಮ್? ನಮ್ಮದು ಮಂಗಳೂರು, ನಮ್ಮ ತುಳುನಾಡು.
ಮಾತು ಮಾತು ಎಂತ ಮಾತು ವೈಟಿನೇ ಹೋಗಿದೆ ಮಾತಿನಿಂದ. ಎಂಥದ್ದು TV17 ಎಂತಾಯ್ತು ಇದು ಸಪೋರ್ಟಿಂಗ್ ಮೆಸೇಜಾ? ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ഇരുളಲ್ಲಿ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು. ಸಾಂಗ್ ಹಾಡಿ ಕೇಳೋಣ ಮಾರ್ರೆ. ಹೌದು, ಸ್ವಲ್ಪ ಸ್ವಲ್ಪ ಬರ್ತದೆ, ಎರಡು ಲೈನ್ ಬರ್ತದೆ, ಅದಕ್ಕೆ ಹಾಡುದು ಅಷ್ಟೇ. ಥ್ಯಾಂಕ್ ಯು. ಅತ್ತೆ ನನ್ನ ದಡ್ಡ ಅಂತಾರೆ ನೋಡು ಅತ್ತೆ. ಮತ್ತೆ ನೀನು ದಡ್ಡ ಅಲ್ಲವಾ? TV17 ಎಂತ ಮಾರೆ ಸೂಪರ್ ಆಡಿದ್ರಿ. ಹೌದಾ? ಥ್ಯಾಂಕ್ ಯು. ಸುಮ್ಮನೆ ಹೇಳುದಲ್ಲ ಅರ್ಜುನ್ ಅವರೇ, ನಿಮ್ಮಷ್ಟು ಆಡಲಿಕ್ಕೆ ಬರುದಿಲ್ಲ ನನಗೆ. ಚಂದ ಆಡ್ತೀರಾ. ನಾನು ಮೊನ್ನೆ ನಿಮ್ಮ ಲೈವ್ಗೆ ಬಂದಿದ್ದೆ. ಎಂಚ ಉಲ್ಲಾರು ಪಂದಕ್ಕೆ ಏನೊಂದು ಲೇರು ಎಂಕುಲು ಹುಷಾರಲ್ಲ ಇರೇಗ್ಲ ತುಳು ಬರ್ಪುಂಡೆ. ಅರ್ಜುನ್ ಅವರೇ ತುಳು ಬರ್ತದೆ ನಿಮ್ಗೆ? ಎಂಕುಲು ಹುಷಾರುಲ್ಲ ಈರೆಂಚುಲ್ಲಾರು. ಹೋದೆಯ ದೂರ ಓ ಜೊತೆಗಾರ, ಸೇರಲು ಬಂದಾಗ ನೀ ಹರಿಯದೆ ಹೋದೆ, ಪ್ರೇಮದನ ಸಂದೇಶವ ತಂದಾಗ. ಒನಸಾಂಡ ಅರ್ಜುನ್ ಅಂಟರವರೇ, ಒನಸಾಂಡ ಅಂತ ಮಧ್ಯಾಹ್ನ ಕೇಳುದು. ಊಟ ಮಾಡಿದ್ರಂತ ಮಧ್ಯಾಹ್ನ ಕೇಳುದು ಅದು. ಈಗ ಚಾ ಕುಡಿದ್ರ ಅದು ಚಾ ಪರಿಯರ ತಿಂಡಾರ ಅಂಚಕೇನು ಯಾನು ಸೌಖ್ಯ ಉಲ್ಲ. ಗೊತ್ತುಂಡ ತೀರೆಗ ಬರ್ತದೆ ನಿಮ್ಗೆ ತುಳು. ನೀವು ಎಲ್ಲಿಯವರು ಅರ್ಜುನ್ ಅವರು ಹೇಳಿ ಅಂತೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ. ಸಂಗೀತ ಸಿಸ್ ನಮಸ್ತೆ ಬರೋದಿಲ್ಲ. ಜಸ್ಟ್ ಸಿಸ್ ಬರ್ತಾರ ಕೂಡ ತುಳು ಏನನ್ಬಿಡ್ದು ಪೋಯರ್ನ ಮನಸ್ಸಿಜ್ಜತೆ ಜಸ್ಟ್ ಸಿಸ್ಸಿರೆಗ. ಅರ್ಜುನ್ ಅಂಟರ್ ಬಂದರು. ಯಾವುದೋ ಒಂದು ನನಗೆ ವರ್ಡ್ಸ್ ಹಾಕ್ತೀನಿ. ಹೌದಾ? ಓಕೆ. ಅರ್ಜುನ್ ಆಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಸ್ಟ್ ಸಿಸ್. ದಿವ್ಯ ಸಿಸ್ ಆಯ್ ಅಂತ ಹೇಳ್ತಾರೆ ಅರ್ಜುನ್ ಅವರಿಗೆ. ಅರ್ಜುನ್ ಅವ್ರು ನೆಗಡ್ತಾ ಇದ್ದಾರೆ. ವಾಯ್ಸ್ ಗುಡ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು 17. ನಂದು ವಾಯ್ಸ್ ಗುಡ್ ಉಂಟಾ? ಥ್ಯಾಂಕ್ ಯು. ವಾವ್, ಶ್ರೇಯಾ ಘೋಷಾಲ್ ದೇಶ ಸುಮ್ಮನೆ ಹೇಳುದು ಅರ್ಜುನ್ ಅವ್ರೆ ನೀವು. ಅಲ್ಲ, ನನ್ನ ಹಸ್ಬೆಂಡ್ ಹೇಳ್ತಾರೆ ಎಂತ ನೀನು ಹಾಡಬೇಡ ಅಂತ ಹೇಳ್ತಾರೆ. ನನಗೆ ಒಂದು ಅಭ್ಯಾಸ, ಮನೆಯಲ್ಲಿ ಕೆಲಸ ಮಾಡುವಾಗ ಹಾಡ್ತಾನೆ ಇರುವುದು, ಅದೊಂದು ಬಿಟ್ಟು ಹೋಗುದಿಲ್ಲ. ಅದೇನಂತ ಗೊತ್ತಿಲ್ಲ, ಹಾಡ್ತಾನೆ ಇರ್ತೇನೆ ಹಾಗೆ. ಲೈಕ್ ಕೊಡೋದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲ್ ಸುವರ್ಣ ಅವರು. ಹಾಯ್ ಜಸ್ಟ್ ವಾಚ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅರ್ಜುನ್ ಅವರು. ಸಿಂಗರ್ ಆಗಿ ನಿಮಗೆ ಚಾನ್ಸ್ ಕೊಡ್ತೀನಿ ಅತ್ತೆ. ಹೌದಾ TV17? ಇಲ್ಲವ, ನಾನು ಸಿಂಗರ್ ಆಗೋದಿಲ್ಲವ, ನನಗೆ ಮಕ್ಕಳೆಲ್ಲ ಇದ್ದಾರೆ, ಎಂತ ಸಿಂಗಿಂಗ್ ಮಾಡೋದು ಈಗ. ಇದು ಮನೆಯ ಕೆಲಸವೇ ಜಾಸ್ತಿ ಆಗ್ತದೆ. ನಗುವ ನಯನ ಮಧುರ ಮೌನ ಪನದುಲೆ ನಮ್ಮ ಜಸ್ಟ್ ಸಿಸ್ ಹಾಡಿ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಲೈವ್ ಎಂಡ್ ಮಾಡುದು. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಈಗ. ಹಾಗೆ ನಾನೀಗ ಹೋಗುದು, ಎಂಡ್ ಮಾಡುವ ಟೈಮ್ ಆಯ್ತು ರೀ. ಅರ್ಜುನ್ ಅವರು ನಗಡ್ತಾ ಇದ್ದಾರೆ. ಸುಮ್ಮನೆ ಹೇಳುದಲ್ಲ ನೀವು ನನ್ನನ್ನು ಹಾಡಿ ಅಂತ. ವಾಯ್ಸ್ ಚಂದ ಇಲ್ಲ. ಲಾಸ್ಟ್ ಒಂದು ಆಡ್ತೇನೆ. ಯಾವ್ದು ಆಡ್ಬೇಕು ಇಲ್ಲಿ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಅನಿಲ್ ಸುವರ್ಣ ಅವರು ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾರೆ. ಸಪೋರ್ಟಿಂಗ್ ಮೆಸೇಜ್ ಅಲ್ಲಿದ್ದಾರೆ ನಮ್ಮ TV17. ಅಯ್ಯೋ, ಇದು ಯಾವ್ದಾಡು ಅಪ್ಪ? ನಲಿವ ಗುಲಾಬಿ ಹೂವೇ
ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಛಲವು ಅರಿಯೇ ನನ್ನಲ್ಲಿ ಒಲವು. ಇಲ್ಲ, ಚೆನ್ನಾಗಿ ಹಾಡ್ತೀರಾ, ಹಾಗೆ ಹಾಡುತ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರೇ. ನಿಮ್ಮೆಲ್ಲರ ಸಪೋರ್ಟಿನಿಂದ ನಾನು ಹೀಗೆ ಹಾಡ್ತಾ ಇರ್ತೇನೆ. ಓಕೆ, ಅದು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಯಾರು ಹೇಳಿದ್ರು ಹಾಡುದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸುಮಾ ಎಚ್ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಸಿಸ್ ಅವರು ಸುಮಾ ಅಕ್ಕ ನಮಸ್ತೆ ಬನ್ನೋದಿಲ್ಲೇರು ತೆಲ್ತೊಂದಿಲ್ಲೇರು ಸೂಪರ್ ಅಂತ ಹೇಳ್ತಾ ಇದ್ರೆ. ಅನಿಲ್ ಸುಮಕ್ಕ ಬನ್ನೋದಿಲ್ಲೇರು ಅನಿಲ್ ಸುವರ್ಣ. ಅರ್ಜುನ್ ನೈಸ್ ಸಿಂಗಿಂಗ್ ಅನಿಸುತ್ತಿದೆ ಸಾಂಗ್ ಲಿರಿಕ್ಸ್ ಇಲ್ಲ. ಸುಮಕ್ಕ ಆಂಡ ಬೀಡಿ ಸುಮಕ್ಕ ಬೀಡಿ ಆಡೆ ಎನ್ನ ಅವಳು ಕುರಿಯೊಂದುಂಡು ಇರೇ ಕಂದಿತ್ತಿನ. ಅನಿಲ್ ಅಣ್ಣ ನಮಸ್ತೆ ಮನದಲ್ಲೇ ಬಂದೆ ಬಾಳಿನ ಬೆಳಕಾಗಿ. ಹೌದೌದು, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಇಜ್ಜಿ ಸ್ಕೂಲ್ಗೂ ಪೋಂದುಲ್ಲೆ ಪೋದು ಬಲೆ ಈ ರೀತಿ ಸ್ಕೂಲು ಪೋಪಿನೇ ಸುಮಕ್ಕ ದುಂಬು ಸ್ಕೂಲು ಪೋತು ಜರ ರಜೆ ತಿಕ್ಕದಿಜಿಗೆ. ಸುಮಕ್ಕಗ ವಾಯ್ಸಲ್ಲಿ ಎನರ್ಜಿ ಇದೆ ಸಿಸ್ಟರ್. ಈ ಥರ ಇದ್ರೆ ಯಾವ ಲೈವ್ ಬೋರ್ ಅನಿಸಲ್ಲ. ಹೌದಾ, ಥ್ಯಾಂಕ್ ಯು ಅರ್ಜುನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂದ ದಾದ ಕಲ್ಪೇರು ಪೋಪು ಕಲ್ಪೇರ ಪೋಪಿನ ಅಂದು ಗೊತ್ತಾ ಬುಜಿ ಸುಮಕ್ಕ ದುಮ್ಮು ಪೋತು ಜರ್ಗೆ ಆ ರೀತಿ ಸ್ಕೂಲು ಪೋಪಿನ್ಗೆ ಹೆಂಕುಲ್ಲ ಬರ್ಪಯ್ಯೆ ಸ್ಕೂಲಿಗೂ ಬರ್ಪ ಮಲ್ಲೆ ಸ್ಕೂಲು ಮಲ್ಲಕಲ ಸ್ಕೂಲ್ ಇತ್ತು ಹೆಂಕುಲ್ಲ ಬರ್ಪ ಇಜ್ಜಿ ಪನೊಂದುಲ್ಲೇರು ಯಾನ್ ಇತ್ತೆ ಬಿ ಎ ಅಂದೆ ಬಿ ಎ ನೈರು ಆವುಲಿಯೇ ಸುಮಕ್ಕ ಬಿ ಎ ಕಲ್ಪು ನೀರು. ತಂಗಾಳಿಯಲ್ಲಿ ಬಂತಾ? ತಂಗಾಳಿಯಲ್ಲಿ ಕಷ್ಟ ಉಂಟಾ? TV17 ಸ್ವಲ್ಪ ಸ್ವರ ಎಲ್ಲ ಹೋಗಿದೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ, ಓ ಇನಿಯ ನಿನ್ನನ್ನು ಅಷ್ಟೇ ಬರುದಾ? ಸುಮಕ್ಕ ಸ್ಕೂಲಲ್ಲಿ ಮೊಟ್ಟೆ ಇದೆಯಾ ಅಂತ. ಬಿ ಎದಲ್ಲಿ ಯಾರು ಮೊಟ್ಟೆ ಕೊಡ್ತಾರೆ? ಅಲ್ಲ, ಇದು ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡೋದಲ್ಲವಾ? ಸುಮಕ್ಕ ಸ್ಕೂಲಲ್ಲಿ ಮೊಟ್ಟೆ ಇದೆ ಅಂತ ಹೇಳ್ತದೆ. ಜಸ್ಟ್ ಸ್ಕೂಲ್ ಹತ್ತು ಕಾಲೇಜ್ ಪೋಪುನು ಸುಮಕ್ಕ ಅಂದು ಸುಮಕ್ಕ ಕಾಲೇಜ್ ಪೋಪುನು. ಯಪ್ಪ ಜಗ್ಗಣ್ಣ ಡ್ಯಾನ್ಸ್ ಮಾಡ್ತದಲ್ಲೇರು ಜಗ್ಗಣ್ಣ ತುಳಿ ಲವರ್ ಬಾಯ್ ಅದು ಬೈದಿರು ಮೊಟ್ಟೆ ಇಲ್ಲಗೆ ಹೋಗ್ತೀರಾ? ಒಂದು ಹೌದು LKG ಅತ್ತೆ. ಹೌದು, ನಾನು LKGಗೆ ಹೋಗ್ತೀನಿ ಆಯ್ತಾ. ಬಂತು ಮೋಹಿನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅರ್ಜುನ್ ಅಂಟಾರವರು. ಮನೆಯಲ್ಲಿ ಬೀಡಿ ಸ್ಕೂಲಲ್ಲಿ ಅಂದದೆ ಅನಿಲಲ್ಲ, ಮನೆಯಲ್ಲಿ ಬೀಡಿ ಸ್ಕೂಲಿನಲ್ಲಿ BA. ಸುಮ್ಮ ಒಂದೇರು ಓಯೇ ಸುಮಕ್ಕ ಓ ಇರಗೇರ್ ತೋಜುವೇರು ಮೂಲು ಏನೇ ಯೋಚನೆ ಮಲ್ಪುನು ಸುಮಕ್ಕ? ಸುಮಾ ಉಂದಿ ಏರ್ಪನೊಂದು ನೀರು ಜಗ್ಗು ಅಣ್ಣೆ ನಲಿಪುನಿ ಅಂದಿ ಭಯಂಕರ ಜಗ್ಗನ ಡ್ಯಾನ್ಸ್ ತುಲೆ ಜಗ್ಗು ಅಣ್ಣ ಅಂತುಲೆ ಮಾತೇರ್ಲ ಜಗ್ಗು ಅಣ್ಣ ಮತ್ತೆ ತಿಳ್ತಂದುಲೇರು ನಮ್ಮ ಜಸ್ಟ್ ಸಿಸ್ TV ಏರು ಅವು TVಯನ್ನ ಅಳಿಮಯ್ಯ TV17 ಹೊಸ ತತ್ತೆ ಬಂದು ಬರೋದಿಲ್ಲೇರು. TV17 ನೀವು ಸುಮಕ್ಕನಿಗೆ ಕನೆಕ್ಟ್ ಆಗಿ ಆಯ್ತಾ. ರೋಡಲ್ಲಿ ವೈಟಿ ದಾದಿ ಜಗ್ಗ ಹಾಯ್ ಬರೋದಿಲ್ಲೇರು. ಓಹೋ ದೇವ್ರ ಎಂಕಿತ ಪೋರಂಡಿಯೇ ಜನ ಬರೋದಿಲ್ಲೇರು. ಜಗ್ಗಣ್ಣ ಸುಮಕ್ಕ ಪುರ ಅಂತ ಲೈವ್ ಎಂಡ್ ಮಲ್ತದಿಲ್ಲ. ಎನ್ನ ಹಸ್ಬೆಂಡ್ ಕಾತೊಂದಿಲ್ಲೇರು ಎಂಕ ಚೂರು ಪಿದೈ ಪೋಯರುಂಡು. ಬಾಯ್ ಮಾತೇರಿಗ್ಲಾ ಎಲ್ಲ ಬೈಯಡ 5 ಗಂಟೆ ತಿಕ್ಕಗ ಸಂಜೆ 5 ಗಂಟೆಗೆ ನನ್ನ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ ಆಯ್ತಾ ಎಲ್ಲರೂ. ಸಂಜೆ ಸಿಗುವ, ಬಾಯ್. ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಅರ್ಜುನ್ ಅವರು. ಬಾಯ್. ಹಾಯ್ ಸುಮಕ್ಕ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಗ್ಗು ಅಣ್ಣ. ಬಾಯ್. ಯಾನೋ ಆಫುಡುಲ್ಲೆ ಮೇರೊಂಜಿ ಆಫುಡೆ ಪುಡಿ ಅಪ್ಪಲ್ಲ ಏ ಫೋನ ಇರಿ ಅನಿಲಣ್ಣ ಪಾಪಿ ನೀರು ಅಯ್ಯೋ ಅನಿಲಣ್ಣ ಸೃಷ್ಟಿಯೇ ಸಮಯ ಇಲ್ಲ ಗೊತ್ತುಂಡ. ಸುಮ್ಮ ಬಾಯ್ ಎವ್ರಿವನ್ ಬಾಯ್. ಎಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಲೈವಿಗೆ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ
ಧನ್ಯವಾದಗಳು. ಸುಮಾತ್ಗೆ ಗಿಫ್ಟ್ ಡನ್, ಚೆಕ್ ಮಾಡ್ಕೊಳ್ಳಿ ಆಮೇಲೆ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. TB17. ಓಕೆ ಚೆಕ್ ಮಾಡ್ತಾರೆ ಅವರು. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಸಂಜೆ 5 ಗಂಟೆಗೆ ನನ್ನ ಲೈವ್ ಉಂಟು, ಸಂಜೆ 6 ಗಂಟೆಗೆ ಸಂಧ್ಯಾ ಸಿಸ್ನ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್ ಆಲ್, ಬಾಯ್.